ಇನಿ ಪ್ರಾಯದ ಮಿತಿಜ್ಜಿ ಅಂಚನೆ ಪೂರೆಲ್ಲ ಜವನೆರ್ಲಕ ಹುಮ್ಮಸಡು ಇನಿ ಗೊಬ್ಬರ ಬಂದು ಪೂರೆಲ್ಲ ವಿನಂತಿ ಮಾಡ್ಕೊಂಡಿಲ್ಲ. ಇತ್ತ ಉದ್ಘಾಟನೆ ಯಾರೆಂದು ನಮ್ಮ ಮಂಗಳೂರು ಘಟಕದ ಅಧ್ಯಕ್ಷರಾಗಿನ ಶ್ರೀ ಕ್ಲೇವರ್ ಡಿಸೋಜ ಮೇರೆ ಕ್ರೀಡೆಯನ್ನು ಉದಿಪನ ಹಾಲ್ಪರಲಿರು ಪೂರೆಲ್ಲ ಎದುರು ನಿಂತ ಉದ್ಘಾಟನೆ ಯಾರೆಂದು ನನ್ನದೊಂದಿಗೂ ಈ ಕ್ರೀಡಾಕೂಟವನ್ನು ಬಿಡುಗಡೆ ನಮ್ಮ ಶೈಲೇಶ್ ಬೈಕಂತಾಡಿ ಒಂಜಿ ಸ್ನೇಹಾಯಾನ ಕಾರ್ಯಕ್ರಮಕ್ಕೂ ಬತ್ತಿಸಿನ ಮಾತ ಆತ್ಮೀಯ ಮಿತ್ರರನ್ನು ಈ ಒಂದು ಹೊರಲ ಗಂಟದ ಕಾರ್ಯಕ್ರಮಕ್ಕೂ ಮೋಕೆಡೆ ಎತ್ಕೊಂಡಿಲ್ಲ ಒಂದು ಜೋರಾಂಚಿನ ತಾಕಿ ಮಾತಾಡಲ್ಲ ಬರಾಡ ಒಂದು ಕಾರ್ಯಕ್ರಮ ನಮ್ಮ ಶುರು ಮಲ್ಪನಾಗ ಅವಿನೊಂದು ಉದಿಪನದ ಮೂಲಕ ಅವಿನ ಉದ್ಘಾಟನದ ಮೂಲಕ ಶುರು ಮಾಡ್ಕೊಂಡ ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಪುಡ್ಗೆ ಅಂಚಾದುಪ್ನಾಗ ಇನಿತ್ತ ಈ ಒಂದು ಸ್ನೇಹಯಾನ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರ ನಮ್ಮ ಸಂಘದ ಅಧ್ಯಕ್ಷರಾದ ಪುನಚಿನ ಕ್ಲೇವರ್ ಡಿಸೋಜ ಸರ್ ದಯಮತದ ಆರು ನಡುಕು ಬರೋದು ಬಂದ ರಿಕ್ವೆಸ್ಟ್ ಮತ್ತೊಂದಿಲ್ಲ ಅಂಚನೆ ಈ ವಲಯದ ಸಂಘಟನಾ ಕಾರ್ಯದರ್ಶಿ ಆದ ಪುನಚಿನ ಭಾಸ್ಕರ್ ಸರ್ ದಯಮತದ ಆರ್ಲ ನಡುಕು ಬರಡು ಇದೆ ಬಲೂನು ಬಾನೆತ್ತರಗೂ ಆರಿಸುವ ಮೂಲಕ ಇರಿತ ಈ ಒಂದು ಸ್ನೇಹಯಾನ ಕಾರ್ಯಕ್ರಮ ನಮ್ಮ ಉದ್ಘಾಟನೆ ಮಾಡ್ತಂದಿಲ್ಲ ನಮ್ಮ 5 4 3 2 ಸಂಘದ ಸ್ನೇಹಯಾನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸ್ತಂದಲ್ಲ ಅವು ಟೀಮ್ ದತ್ರು ನಡೆಸುದು ಅಂತ ರೀತಿ ಆಜಿ ಟೀಮ್ ಅಂತಂದಿಲ್ಲ 6 ತಂಡಗಳನ್ನು ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಟೀಮ್ ದ ಪುದರ್ ಚೇರ್ ಟೆಂಡರ್ಸ್. ಸೊ ಇನ್ನೇನು ನಮ್ಮ ನಾಗರಾಜ್ ಸರ್ ಮೇರೆಗೆ ಬರೋದಿಲ್ಲ. ಇರ್ನ ತಂಡದ ಪುದರ್ ಚೇರ್ ಟೆಂಡರ್ಸ್ ಇರ್ನನಿ ಇರಗಿ ಜನ ಬರ್ತಾವ ಒಂದ್ ಸೆಕೆಂಡ್ ಇರಗಿ ಇಜ್ಜಿ ಬಾಲ ಆತಜಿ ಇರ್ನ ತಿರೋಡು ಇರ್ನ ಬೀಲು ಬರ್ತಾ ಒಂದ್ ಸೆಕೆಂಡ್ ಅಂಚನೆ ಭಾಸ್ಕರ್ ನಗರ್ ಝೂಮರ್ 11 ಇರ್ನ ತಂಡದ ಬುಧರು ಝೂಮರ್ 11. ಓಕೆ ಇರ್ನ ತಂಡದ ಬುಧರು ಕಾರ್ಪೆಟ್ ವಾರಿಯರ್ಸ್ ಇರ್ನ ತಂಡದ ಬುಧರು ಟ್ರಸ್ ರೇಂಜರ್ ಎಸ್. ಸೊ ಇರ್ನ ಬುಧರು ಸ್ಟೇಜ್ ಕ್ಲಾಕ್. So last table blaster blast ಮಾಡ್ಬೋದು. ಓಕೆ ಸೊ ಆಜಿ ತಂಡದ ಕಪ್ತಾನನ ಕುಲನ ಮೊಟ್ಟಿಗೆಲ್ಲರು ಸೊ ಆಗ್ಲೇ ಜೋರಾಣಿಸಿನ ಸಾಧ್ಯ ಬಿಡ್ಲೆ. ಓಕೆ ಸೊ ಇತ್ತ 8 ಟೀಮು ಇಂಗಳು ಡಿವೈಡ್ ಮಾಡ್ತಾರೆ ಪಂಡ. ಇವರಿಗೆ ನಂಬರ್ 1 ರೆಡ್, ಇರ್ನ 3, ಇರ್ನ 4, ಇರ್ನ 5 ಅಂಡ್ ಇರ್ನ 6. ಓಕೆ ಸೊ ಇಮಿಡಿ ಬೈದಿನ ಕುಂತಾಗ ಅನುಭವ ಮಾಡ್ಕೊಂಡ ಇಬ್ಬರು ಅಧ್ಯಕ್ಷರು ಬೇಸೂರು ಮಸ್ತ 1 2 3 4 5 6 ಮೊಟ್ಟ ನಂಬರ್ ಪನ್ನಡು ಓಕೆ ಅಗೇನ್ 1 2 3 4 5 6 1 2 3 4 5 6. ಓಕೆ ಮಾತಾಡಲು ಗೊತ್ತಾಗದು 1 2 3 4 5 6 ಮೊಟ್ಟ ನಂಬರ್ ಕೌಂಟ್ ಮಾಡ್ಕೊಂಡು ಅಂಡ್ ಅಗೇನ್ 1 2 3 4 5 6. ಓಕೆ ಸೊ ಎಸ್ 1 2 3 4 5 6 1 2 3 4 5 1 2 3 4 5 6 1 2 3 4 5 6 1 2 3 4 5 6 1 2 3 4 6. ಓಕೆ ನಮ್ಮ ಮಾತೆಲ್ಲ ಒಂಜಿ ಆತ ದಿನ ಖುಷಿ ಟೊಪ್ಪೋಡು ಬಂದು ನೈತಿರು ಇಂಥ ಸ್ನೇಹಯಾನ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಮ್ಯಾನ ಮಾಲಕರ ಸಂಘದ ಮಂಗಳೂರು ಘಟಕದ ಮಾತೊಂದಿಲ್ಲ ತುರ್ಕಾದು ನಾಗರಾಜ್ ಸರ್ನ. ಓಕೆ ರೆಡಿ 1 2 3 ಸೌಂಡ್ ಬರೋದು ಮೇರ ಮೀಟ್ ಮಾಡ್ತಾರ ಜೋರ ಸೌಂಡ್ ಬರೋದು. ಓಕೆ ಅಂಚ ಊರೆಲ್ಲ ಒಟ್ಟಿಗೆ ಸೌಂಡ್ ಮಾಡ್ಬೋದು. ಒಟ್ಟಿಗೆ ರೆಡಿ 1 2 3 ಓಕೆ ಇಂಚ ಒಂದು ಇಂಚ ಪಿಟೇಟ್ ತೆಗಿತಾರೆ ನಮ್ಮ ಕಾರ್ಯಕ್ರಮ ಮಾತ್ರ ಪಿಟೇಟ್ ತೆಗೆದು ಮಾರು ಅಂತಾರೆ. ಓಕೆ ಸೊ ರೆಡಿ 1 2 3
ಸ್ವಲ್ಪ ಇಂಚಿ ಬಂದಾಗ ಎನರ್ಜಿ ಲೆವೆಲ್ ಜಾಸ್ತಿ ಆಗ 2 3 ಮೊಗ್ಲನ್ ತೂತು ನಿಂತ್ಕೊಂಡಲ್ಲಿ ಬೋಡು ರೆಡಿ 1 2 3 yes ಮೈಸಾಸುರ ಗೊತ್ತಿಲ್ಲ ಕಾಲು and number 3 okay so ಶುರು ಮಾಡುವ ಎಲ್ಲಿ ಎಕ್ಸರ್ಸೈಸ್ ಅಥವಾ ಮಾತ್ರ ಜಾಸ್ತಿ ಟೈರ್ ಮಾಡ್ಬೋದು okay ready number 1 number 2 number 3 yes so yes full ಆಗಿ ಬೋರ್ಡ್ okay so ಸುರುತ ಗೇಮ್ ಆದಪ್ಪ ಫ್ರೆಂಡ ಬಲೂನ್ ಗೇಮ್ಸ್ ಮಾತಿರ್ಗಳು ಬಲೂನ್ ಕೊಡ್ತಾ ಮತ್ತೆ ನೋಡೋದು ಅಂಡ್ ಏರೆಗ್ಲ ಆಯ್ತಿಂದ ಬಾಕಿದಕ್ಕೆ ಹೆಲ್ಪ್ ಮಾಡ್ಕೊಳ್ಳಿ ಜಸ್ಟ್ ಹೆಲ್ಪ್ ಮಾಡ್ಕೊಳ್ಳಿ ಏರೆಗ್ಲ ಅಂತಿದ್ದಾರೆ ಕ್ಯಾಪ್ಟನ್ ಮಕ್ಕಳು ಅದನ್ನ ಕೈ ತಗೊಂಡ ಇನ್ನಾಂಡ ಬಲೂನ್ಸ್ ಕೈ ತಗೊಂಡ ಅಂಡ್ ಬಾಕಿ ತಗೊಳ್ದ ಅದು ಮಾಡ್ಕೊಡ್ಕೊಂಡ ಬಂಜಿ ಹಿಡಿಯೋಳು ಎದುರು ಬಂಜಿ ಹಿಡಿದು ಜಾಯಿನ್ ಮಾಡಿ ಬಿಡవచ్చు ಟೀಮ್ ಕ್ಲೋಸ್ ಅಲ್ಲಿ ಮಸ್ತ್ ಅಂದ್ರೆ ಹೇಗೆ ಸೊ ಏರ್ಲ ಕೈಟ್ ಬಲೂನ್ பார்த்தோம்ன்ற ಜಿ ಫಸ್ಟ್ ತಗ್ಲೇನ್ ಬಿಡ್ತು ಸ್ಟಾರ್ಟಿಂಗ್ ತಗ್ಲೇನ್ ಬಿಡ್ತು ಬಾಬಿ ಏರ್ಲ ಕೈಟ್ ಬರ್ತಾರೆ ಜಿ ಬಲೂನ್ ಅನ್ನು ಕೈಟ್ பார்த்தோம்ன்ற ಜಿ ಓಕೆ ಸೊ ನಿಗನ ಸ್ಟ್ರೇಟ್ ಚೇರ್ ಉಂಟು ತೂಲೆ ನಿಗನ ಸ್ಟ್ರೇಟ್ ಚೇರ್ ಉಂಟು ನಿಖಲ್ ಅಂಚನೆ ಕೈ ಪತ್ತಂದ ಇದು ಮುಟ್ಟ ಬರ್ತದೆ ಸ್ಟಾರ್ಟಿಂಗ್ ದಾರ್ ಅಂಡ್ ಬುಡಪಿನಾರ್ ಏನ್ ಮಾಡಿ ಬರ್ತಿದ್ದು ಅಂಚೆ ನೆಕ್ಸ್ಟ್ ದಾರ್ ಅರ್ನ ಬಾಲ್ ನಿಂಚ ಬುಡಬ್ಬೋರು ಅಂಡ್ ನೆಕ್ಸ್ಟ್ ಲೈನ್ ಅಂತಾರೆ ಏರ್ನ ಸುರುಕು ಮಾತ ಬಾಲನ್ನ ಬ್ಲಾಸ್ಟ್ ಆಗ್ಬಿಡು ಅಕಲು ವಿನ್ನರ್ಸ್ ಓಕೆ ನಿಕ್ಲಾಗ ಟೀಮ್ ಫೌಲ್ ಅಕಲು ಔಟ್ ಆಫ್ ದಿ ಗೇಮ್ This one. Under first, take a second. Nagaraj and team. And second. First chair tender, second Bhaskar Anna tender. So second winner after. So red team is in the class battle. It's a balloon that cut to be in the world. Balloon that cut. Enjoy Banda. ಈ ಫುಲ್ ನಿಗುಳು ಅಂಚಿ ಓಡೆ ಬರ್ತನ ಬಲಿಪೋಲಿ ಈ ಸರ್ಕಾರದಲ್ಲ ಓಡೆ ಬರ್ತನಲ್ಲ ಬಲಿಪೋಲಿ ನಿಕ್ಕನ ಬಲೂನು ನಿಕ್ಕಲು ಒರಿಪಂಡ ಅಂಡ ಸೊ ಬಾಕಿ ತಗೊಂಡಾದ ಅನ್ಕೊಂಡ ನಿಕ್ಕನ ಬಲೂನು ಸೇಫ್ ಮಾಡ್ಕೊಂಡು ನನೋರಿ ಅನ್ನ ಬಲೂನನ್ನು ಕೊಡಬಹುದು ಸೊ ಏರ್ ಎಂಡಿಗೆ ಉಳಿತೇರು ಸೊ ಅಕ್ಕನ ಟೀಮ್ ದಕ್ಕಲು ವಿನ್ನರ್ ಅಕ್ಲೆಗೆ ಒಂದೇ ಟೀಮ್ಗೆ ನೆಟ್ ಬೋನಸ್ ಪಾಯಿಂಟ್ ಬೇಕರಲ್ಲ ಉದಾಪಂಡ ಒಂದೇ ಟೀಮ್ ದಕ್ಕಲು ಫಸ್ಟ್ ಸೆಕೆಂಡ್ ಅಂಡ ಎನ್ನ ಪಾಯಿಂಟ್ ಅಕ್ಲೆಗೆ ಹೋಗ್ಬಿಡು ಸಂಚಾದಿಕ್ಲೆ ಒಂದು ಬೋನಸ್ తీసుకుని ಲಕ್ಕಿಲ್ಲ ಉಂಟು ಅಂಡ್ ರೆಡ್ ಟೀಮ್ ಸ್ಪಿಟ್ ಆಪಿನಲ್ಲ ಚಾನ್ಸ್ ಉಂಟು ಓಕೆ ಚೇರ್ ಬಂಡ ಮಾತಿರ್ಲ ಜಡ್ಜಸ್ ಹಾಕೋದು ಸೊ ಮಾತಿರ್ಲ ಆಗ್ತಿಲ್ಲ ನಮ್ಮ ಟೀಮ್ ಬಂದಾತು ಮಾತಾ ಟೀಮ್ಗಳ ಓಕೆ ಸೊ ಮಾತಾಡ್ಲೆ ರೂಲ್ಸ್ ಕ್ಲಿಯರ್ ಆಡತ್ತೆ ಓಕೆ ಬಟ್ ಸ್ಟಾರ್ಸ್ ನೌ ಎಸ್ ಬಿಡಬಹುದು ಏನಾದ್ರು ಕಣ್ಣಿಗೆ ಮಾತ್ರ ಕೊಟ್ಟೆ ಚಿಚುಡ್ತ ಆಗುತ್ತೆ ಕುಟ್ಟಿನಲ್ಲಿ ಆಗುತ್ತೆ ಸೊ ಬೌಂಡ್ರಿ ಲೈನ್ ಪಿದರ್ಕೊಂಡ ಫೌಲು ಓಕೆ ನಾಲ್ಕು ಪಕ್ಕ ಪಿದರ್ಕೊಂಡ ಔಟು ನಾಲ್ಕು ಪಕ್ಕ ಪಿದರ್ಬಾರಜ್ಜಿ ಬೌಂಡ್ರಿ ಇದ್ದು ನಾಲ್ಕು ಪಕ್ಕ ಪಿದರ್ಬಾರಜ್ಜಿ ಪಿದರ್ಕೊಂಡ ಫೌಲು ಬಂದಿರ್ತೀಯರಜ್ಜಿ ಐಕ್ಯ ಲೈಫ್ ಕೊಡಿಸಿ ಮುದ್ದ ಅವರು ಬಂದು
ಅಂಚನೆ ಅವೇನ್ ಮನಿ ಬಂದು ಬರ್ರೆ ಬಲ್ಲಿ ಬಂದು ಸ್ಟ್ರಾಲ ಕೊರೋಲ್ಲ ಓಕೆ ಗೇಮ್ ಬರಪ್ಪ ಬಂದ ಈಸಿ ಗೇಮ್ ಏಳು ಸುರುಕು ಖಾಲಿ ಮಾಡ್ತಾರೆ ಇಡೀ ಸೋಡನ ಅಕಲ್ ವಿನ್ನರ್ಸ್ ಈಗ ಕಾಲೇನ ತಕ್ಷಣ ಬೋಟ್ಲಿನ ವಿಪ್ಪು ಬರ್ತಾಳೆ ನಾನು ಕೈನ ಸ್ಟಾರ್ಟ್ ಹೋಗ್ತಾರ ಗುತ್ತರಜಿ ಬಾಯ್ಡ್ ಗುತ್ತರಜಿ ಸ್ಟಾರ್ಟ್ ಆಯ್ತು ಬಿಡ್ಲಿ ಬಾಟಲ್ ಮಾತ್ರ ಬರ್ತಾನೆ ಬಾಟಲ್ ಮಾತ್ರ ಬರ್ತಾನೆ ನೋಡು ಅಂಡ್ ಏರ್ಲ ಗುತ್ತರಜಿ ಅಂಡ್ ಬರ್ರಜಿ ಬಾಟ್ಲಿದು ಖಾಲಿ ಸ್ಟಾರ್ಟ್ ಹೋಯ್ತು ಫಿನಿಶ್ ಮಾಡ್ಕೊಡು ಹೌದು ಪವರಾತಿನ ಕೂಡ ಏನು ಮಾಡ್ಬೋದ ಜಸ್ಟ್ 2 ಜನ ಯಾರು ಅಬ್ಸರ್ವ್ ಮಾಡ್ತಾ ಮುಗ್ಲಿ ಸ್ಟಾಪ್ ಆಗ್ತೀಯ ಅಕ್ಳು ಫೈನಲ್ ಆದಾಗ ಏನು ಸ್ಟಾರ್ಟ್ ಬರೋದು ಮತ್ತು ಬೆಂಗಳೂರು ಬಸಿ ಮಾತ್ರ ಬಾಲಣ್ಣ ವೀರೇಂದ್ರ Once again, Team Carpet Warriors. So Carpet Warriors 5 points ಬರೋದು ಗೋಲ್ ದಕ್ಕೋದು ಅಂಡ್ ಉಳಿದ ಫುಲ್ ಬಲಿತಾರೆ ಸೊಂಟೊಡ್ದು ತೀರ್ಥಪೂರುಂಡ ಔಟ್ ಅಂಚ ಬಂದು ನಿಗೂ ಕೈಟ್ ಹಾಕ್ಯಾರ ಜಿ ಕೈಟ್ ಬರ್ತಾರೆ ಜಿ ಬಾಲ್ ಅಂಡ್ ನಿನಗ್ಲೇ ಗುಪ್ಪನ್ ಖಾಲಿ ಔಟ್ ಮಾಡ್ತಾರೆ 3 ಮಿನಿಟ್ಸ್ 3 ಮಿನಿಟ್ಸ್ ಎಷ್ಟು ಜನ ಔಟ್ ಮಾಡ್ಬಾರ್ದು ಬಂದು ಕೌಂಟ್ ಆಗ್ಬೋದು ಅದೇ 3 ಮಿನಿಟ್ಸ್ ಎಷ್ಟು ಜನ ಔಟ್ ಮಾಡ್ಬಾರ್ದು ಬಂದು ಮಿಡ್ಲೈಡ್ ಉಂಟುಂಡ ನಿಕ್ಕುಲೆ ಬರ್ತದೆ ಆಮೇಲೆ ದಕ್ಕುಡು ನನ್ನ ಸರ್ಕಲ್ ದಡೆ ಬರ್ತದೆ ಆಮೇಲೆ ಹಿಡಿದು ರೀ ದಕ್ಕುಡು ಆಮೇಲೆ ಹಿಡಿದು ದಕ್ಕಂಡು ಅವು ಕೌಂಟ್ ಆಗುಜಿ ಸೊ ರೀ ಬರ್ತದೆ ದಕ್ಕುಡು ಸರಿ ಔಟ್ ಅಲ್ಲ ಬಂತಾರೆ ಎಸ್ ಅಲ್ಲೇ ನಾಗರಾಜ್ ಇತರ ಔಟ್ ಇದೆ ಟ್ರಯಲ್ ಸೊ ದಾದಾಪು ಬಂಡ ಅಲ್ಲ ಇಂಚ ಬೂರುಂಡ ಔಟ್ ಸೊಂಟದ ಮಿತ್ತು ಬೂರುಂಡ ಔಟ್ ಸೊಂಟ ಬೂರುಂಡ ಔಟ್ ಅಂದ್ರೆ ಒಂದು ಕೈಟ್ ಮಾತ ಪತ್ತಾರಜಿ ಮತ್ತೆ ಒಂದ ಜಾಣತೆ ಎಲ್ರಿಗೂ ಗೊತ್ತಾಯ್ತಲ್ಲ ಸೊ ಈಗ ರಿಯಲ್ ಗೇಮ್ ಸೊ ವಿಜಿಲ್ ಮಾಡುವರು ಖಾಲಿ ಪುಣ್ಯಕ್ಕೆ 3 ನಿಮಿಷ ಮಾತ್ರ ಸುರೇಶ್ ನಂಬರ್ ಚೂರು ಮೆನ್ಷನ್ ಮಾಡಿ ಬಿಡ್ಲೆ ಓಕೆ ಯುವರ್ ಟೈಮ್ 1 minute ರೆಡಿ 3 2 1 yes ಔಟ್ ಬಿಟ್ಟಿದೆ ಒಂಜಿ ದಕ್ಷಿಣಕ್ಕೆ ಎದುರು ಬರಜಿ ದಾಬಾಸದೆ ದಕ್ಷಿಣಕ್ಕೆ ಎದುರು ಬರಜಿ ಸರ್ಕಲ್ ಬರ್ತದೆ ದಕ್ಕಡು ಬತ್ಕೊರ್ರಜ್ಜಿ ಸುರೇಶ್ ಟೈಮ್ ತಗೊಂಡಲ್ಲ ಸರ್ 3 ಮಿನಿಟ್ಸ್ ಓನ್ಲಿ ಔಟಿಜಿ ಫಿರಬಲೆ ದಕ್ಕನಾಗ
Yes, out. Thirty second. Final 30 second. Out. Fireball. Sir, image fire. Come on. ಎಷ್ಟು ಜನ ಔಟ್ ಆಗ್ತಾರೆ ಕೌಂಟ್ ಮಾಡ್ಲಿ. ಎರಡನೇ ಸೆಟ್ ಈ ಸೆಟ್ ಎಷ್ಟು ಜನ ಔಟ್ ಆಗೋದು? 10 seconds. 10, 9, 8, ಬೇಗ ಸೇರಿ 5, 4, 3, 2, 1. Next time out. ಬಿದ್ದೆ ಬೆಲೆ ಎಷ್ಟು out. ಒಂಜಿ ಪಾಯಿಂಟ್ ರೆಡ್ ಪಾಯಿಂಟ್ ಬೈತದೆ. ಈ ಮೊದಲು ರೆಡ್ ಪಾಯಿಂಟ್ ಬೈತದ. ಮೂಜಿ ಪಾಯಿಂಟ್ ಎಸ್ 4 ಪಾಯಿಂಟ್ ಔಟ್ ಕ್ಲಿಯರ್ ಔಟ್ ಹೋಗಿರತ್ತ. ಎಸ್ 5 ಪಾಯಿಂಟ್ ಆಡೌಟ್ 5 ಪಾಯಿಂಟ್ ಬೈತದೆ. ಆಜಿ ಬ್ಲಾಕ್ ಶರ್ಟ್ ಸರ್ ಔಟ್ ಬ್ಲಾಕ್ ಶರ್ಟ್ ಸರ್. ಒಂದೆರಡು ನಿಮಿಷ ಖಾಲಿ 5 ಪಾಯಿಂಟ್ ಮಾತ್ರ ಹಾಕ್ತೀನಿ. ನೀರೊಳಗೆ ಉಲಾಯ್ಬೋದು ಇಚ್ಚು ಬಲ್ಲೆ ಇದೇ ಬಲೆ ಮಾರೆ ನೀರಾಯ್ತು ಅನುಭವ ಬರ ಉಲಾಯ್. ಕಮಾನ್ ಬೇಗ ಖಾಲಿ ಆಜಾತಿ 15 ಪಾಯಿಂಟ್ಸ್ ಬರೋದು. ಖಾಲಿ 1 minute more. ಉಲಾಯ್ತಾರೆ Yes, 7 points. Out. 8 points. 8 points. Re-entry, 8 points. Yes, ಖಾಲಿ 20 seconds. 20 seconds more. 20 seconds. ಇರುವ ಸೆಕೆಂಡ್ ಮಾತ್ರ. 9 points. Point down, ma'am. Yes. 5, 4, 3, 2, 1. Time starts now. ಒಂಜಿ. Come on, Peter sir, tackle. Out. Sada sir out. Point can play. Easy jo sontal. Ball निकले गोडेला पास ಮಾಡ್ಕೊಳ್ಳ ಅವನಿಗೆ ನೆಕ್ಸ್ಟ್ Aspat bhai, well try. Yes, large and battandu. Yes, that's the team spirit. Wow, well done, man. Out. 7 points ಆತನು. Thank you. 2 minutes more. Yes, out. 8 points.
देखले वाटा लाव खबरास्पद भाई देखले यस पीटर भाई यस बल्बी टाइम रन అవుతుండు స్లో తగ్గినాక చూడు జాగ్రత్త మెల్ల చూడ దక్కొచ్చి ఎత్తుకుర బల్బిరా అయ్యా పిరబలే టేబుల్ దగ్గర పిరబలే yes out 9 points that's like 9 points 1 minute more last 1 minute more table double pira bale amete table dar okay ni dekho Entry halgi yes so Oriya no ni doktor vari banga hogodu yes out ija sontak out yes re-entry last 10 seconds out 4 3 start now pida battade pida bale sir eji out eji pida bale sir pida bale out ದಯಮಾಡಿ ಪಿರಬಲೆ ಸರ್ ಪಿರಬಲೆ ದಕ್ಲೆ ಟೈಮ್ ವೇಸ್ಟ್ ಮಾಡ್ಬೋದು ಪಿರಬಲೆ ಸರ್ಕಲ್ ಇರುತ್ತೆ ಸರ್ ಪಿರಬಲೆ ಸರ್ ಇಂಚು ಬಲೆ ಐದು ಎದುರುದಕ್ಕೆ ನಾವು ಔಟ್ ಇಲ್ಲ ಕೌಂಟ್ ಆಗುತ್ತೆ చాలా పాయింట్స్ మారింది జీ ఫిరబత్తది yes out ఫిరబలే ఎదురుపోతు దక్కే అంట కౌంట్ ఆపు జీ ఎదురుపోతు దక్కది అవుతా అంట కౌంట్ ఇచ్చి టైం అవుతుందండు టైం రన్ అవుతుందండు బాల్ కొరలే అవుట్ Not out. मुझे पॉइंट आती ना 15 पॉइंट आवड़ो कमा हया पेस आप निकले out yes red ball wicket is attractive parantuka yes 10 1 minute ಮಾತ್ರ ಬಾಕಿ ಒಂಜತ್ತು ಮುಕ್ಕಾಲು ನಿಮಿಷ 7 ಪಾಯಿಂಟ್ ಔಟ್ ನನ್ನಲ್ಲ 7 ಪಾಯಿಂಟ್ ಔಟ್ ವಿನ್ ಔಡಾಂಡ yes re-entry time run అవుతుండు 10 points ఎదురు 10 9 8 7 6 5 4 3 2 1 yes time up అంచనే గేమ్స్ ನನ್ನ ಸೆಮಿಫೈನಲ್ ನೆಕ್ಸ್ಟ್ ಉಂಟು ಆಗ ಸೆಮಿಫೈನಲ್ ಆಪಡು ಸೆಮಿಫೈನಲ್
ಫೈನಲ್ ಅವ್ರು ಆಡಿಸಿದ ಮೂಲಕ ಮಾತ ಟೀಮ್ ರೆಡಿ ಅದು ಸೆಮಿಫೈನಲ್ಗೆ. ಓಕೆ ಯುವರ್ ಟೈಮ್ ನೌ. ನಿಶ್ಚಿತ್ ಖಾನ್ ಮೊದಲ ವಿಕೆಟ್ ಪತನ ಕೊಡ್ತಾ ಇದೆ ನಿಶ್ಚಿತ್ ಅವರಿಂದ. Yes, second wicket gone. 2 points. Ball ನೋಡಿದ ಪಿನ ಬರ್ತದೆ ತಕ್ಕೊಡು ಸರ್. ಆಮೇಲೆ ಅಡಿ ಪಿನ ಬಾಲ್ ಅಲ್ಲಿ ಬಲಿ ಕಾಗುತ್ತಿದೆ. Yes, Francis sir. ಆರತ ಇನ್ನ ತಂಡದ ಕೂದರು ಇನ್ನ ತಂಡದ ಕೂದರು ಸೊನ್ನೆ ಟೇಬಲ್ ತಂಡದ ಫ್ರಾನ್ಸಿಸ್ ಸರ್ ವಿನ್ನರ್ ಆಚರಣೆಯಲ್ಲಿ ಅಂಬಡ ಉರ್ಬಿನೈತೆ. ಸೊ ವಾರ್ಷಗಳ ಅಂಬಡ ಮುರಿದು ಸುರುತ್ತ ಇನಾಮನ್ ಗೆದ್ದಾರೆ. ಕಂಗ್ರಾಚುಲೇಷನ್. ಸೊ ಗೇಮ್ ದಾತಪ್ಪ ಬಂಡ ಈಸಿ ಗೇಮ್. ಈಸಿ ಗೇಮ್ ದಾದಪ್ಪ ಬಂಡ ಇತ್ತ ನಿಗನ ರಡ್ಡು ಜೋಡಿ ನಕುಲು ರಡ್ಡು ಜೋಡಿ ನಕುಲು. ಓಕೆ ಸೊ ರಡ್ಡು ಜೋಡಿ ನಕ್ಲೆಗ್ಲ ನಿಕ್ಲೆಗೆ ಕಣ್ಣಿಗೆ ಎಂಗುಲು ಕುಂಟು ಕಟ್ಟುವ ಕಣ್ಣಿಗೆ ಕುಂಟು ಕಟ್ಟುವ. ಸೊ ಕುಂಟು ಕಟ್ಟಿದ ಬಕ್ಕ ದಾದ ಮಲ್ಪೊಡಪ್ಪ ಪಂಡ ಇಮಿಟ್ ಒರಿಪ್ಪರತೆ 6 ಮೇರೆಗೆ ತಿನ್ಪವಡು ರಡ್ಡು ಬರ್ನುಂಡು ರಡ್ಡು ಬರ್ನನ್ ಏರು ಸುರುಕು ತಿಂದು ಮುಗಿಪವೇರು ಚೋಲಿ ಮತ ದೆತ್ತದು ಸಾಕಲ್ ವಿನ್ನರ್ಸ್. ಓಕೆ ಎಂಕುಲ್ ದಾಲಾಜಿ ರಡ್ ಜಂತ ಕಣ್ಣುಗಳ ಕಟ್ಲೆ ರಡ್ ಬರ್ನನ್ ಏರು ಸುರುಕು ಫಿನಿಶ್ ಮಾಡ್ಬೇರು ಅಕ್ಲೆಗ್ ಸುರುತ್ತೆ ನಾವು ಗೇಮ್ಸ್ ದಾದಪ್ಪ ಬಂಡ ಇಮಿಟ್ ಕುಲ್ದಿ ನಕಲು ಒವೇ ಕಾರಣಗೂ ಬರ್ನನ್ ಮುಟ್ಟೆ ರೈಜಿ ಪರ್ನ ನಕಲು ಮುಟ್ಟಿ ಏರು ಫಾಗಲ್ ಹಾಕಲು ಅವೇನು ಚೂರು ಅಬ್ಸರ್ವ್ ಮಾಡ್ಕೋದು ಪ್ಲೇ ಮಾತಾರಲ್ಲ ಪರ್ನನ್ ಮುಟ್ಟೆ ರೈಜಿ ಎದುರು ತಿತ್ತಿನಗಳು ಮಾತ್ರ ಪರ್ನದ ಚೋಲಿನ ತೆತ್ತದ ಬಾಯ್ ಕೋರಡು ಪರ್ನದ ಚೋಲಿನ ತೆತ್ತದ ಬಾಯ್ ಕೋರಡು ಅಂಡ್ yes ದಾದಪ್ಪ ಬಂಡ one second ದಾದಪ್ಪ ಬಂಡ ಸೊ ಪರ್ನ ನಿಕಲ್ ಫುಲ್ ಫಿನಿಶ್ ಮಾಡ್ಕೊಡೊಂದಿಜ್ಜಿ ಎಂಚ ಬಂಡ ಒಂಜನ್ ಪಿಂದ ಆಗ್ಬೇಕ ನಾಂಜಿ ತಿನ್ನೋಡು ಒಂಜನ್ ಪಿಂದ ಆಗ್ಬೇಕ ನಾನೊಂಜನ್ ತಿನ್ನೋಡು. ಸೊ ಒಂಜಿಯನ್ನು ಪರ್ನನ್ ಕಂಪಲ್ಸರಿ ನಿಕಲ್ ತಿನ್ನೋಡೆ ಒಂಜಿ ಪರ್ನನ್ ಕಂಪಲ್ಸರಿ ತಿನ್ನೋಡೆ ಅಂಡ್ ನೆಕ್ಸ್ಟ್ ಪರ್ನನ್ ಅವನಿಗೆ ಬಾಯ್ದೆಲ್ಲ ಫುಲ್ ಹೋಯ್ಬೇಕ ಅವನು ಯಾರು ಅವನು ಫುಲ್ ತಿನ್ನೋಡು ಬಂದಲ ಬಂದ್ಬಿಡ್ತಾನೆ ಬಂದಿಗೆ ಮತ್ತೆ ಟೈರ್ಡ್ ಆಗಿರ್ತಾನ. ಅದಕ್ಕೋಸ್ಕರ ನೆಕ್ಸ್ಟ್ ಪರ್ನನ್ ತಿನ್ನೋಡು ತಿನ್ಸಿ ಬಾಯ್ದ ಫುಲ್ ಸ್ವರೂಪ ಎಷ್ಟು ಅರ್ಥ ಮಾಡಿದ್ರೆ ಬಾಯ್ದ ಫುಲ್ ಅಂಡ್ ರಿಪ್ಲೇ ಕಾಲ ಐತೆ ಉತ್ತರಿನ ಕಾಲ. ಸೊ ಬಂದ ತೋಳಿ ಇರ್ತದೆ ಅದೇ ಮುಖರು ಅಂಡ್ ಅದರ ಅಲ್ಲಿ ಸ್ವರೂಪ ಬರ್ರೆ ನೆಕ್ಸ್ಟ್ ಅದರ ಕೇಂದ್ರ ನೆಕ್ಸ್ಟ್ ಬರ್ರೆ. ಓಕೆ ರೆಡಿ ಅಣ್ಣ ಟೊಮೆಟೊ ಸಯ್ಯರಜ್ಜಿ ಎಸ್ ನಮ್ಮ ಮೂರು ರೆಡಿ ಆಗ್ತಾರೆ. ನಿಮ್ಮ ಸಮಯ ಈಗ ಶುರು ಆಗ್ತದೆ. ಏ ಹತ್ತಿನ ರಜ್ಜಿ ಏ ಅರ ಬಾಡಿಜಿನ ಬರಂದಿರ್ಬೇಡಿ ಅಥವಾ ವೀಡಿಯೋದ ಸೆಕೆಂಡ್ ಇದೀಗ ಮಡಕೆಯಲ್ಲಿ ಇತ್ತ ಅಂಚೆ ಬೀಜರಿಗೆ ದಯಮಾಡಿ ಅಂಚೆ ಬೀಜರಿಗೆ ಫೌಲ್ ಆಗ್ಬಿಡು. ನೆಕ್ಸ್ಟ್ ಬೇರೆ ತಮ್ಮಲ್ಲಿ ಅರೆ ಜೋರು ಬಡವಾತ ಹೋದೋಡು ಇದೀಗ ಮಡಕೆ ಬಿಡುತ್ತನ್ನ ಐನೂರು ಕ್ಯಾಶ್ ಘೋಷಣೆ ಮಾಡ್ಕೊಂಡು ಫ್ರಾನ್ಸಿಸ್ ಬಾಯ್ ಇದೀಗ ತಮ್ಮ ನಡೆ. Yes, 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 yes. And ಮುಗೀದ್ ದರ್ತೆಂಡ ಮೇರೆ ಇನಿ
ಸ್ಟ್ಯಾನಿ ಸರ್ ನಮ್ಮ ನಡೆ ಉಳ್ಳಾಲದ ಕಡೆ. ಕರಬುಡಪುರ ಬಚ್ಚಕಾಯಿ ಬುಡಪುರ ಎಂಬುದನ್ನು ಕಾದು ನೋಡುವ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಕರವು ಪುಡಪಲಿ ಮಂಡೆ ಒರಿಯಲಿ ಬಚ್ಚಕಾಯಿ ತಿನ್ನಲಿ. ಓ ಮೈ ಗಾಡ್ ಕರಿನ ಸರ್ತಿದ ಕರಗರ್ ಪುಣೆಟ್ಟು ಸುರೋಪಾಯಿ ನಮಗೆ ನಿನಂಚಿನ ಮಾತಿರ ಇತ್ತ ಹುಚ್ಚಿಲ್ಲದ ಕರೆಟ್ಟು ಮಂಜೊಟ್ಟಿದಂಚಿ ಹೋಗುವುದುಂಡು ಅಣ್ಣ. ಅಲ್ಲೇ ಕನ್ನಡ ನಡೆ ತಾರೇಗ ಕಡೆ ಹೇಮಂತ ಸುರೇಶಣ್ಣ ಆಮೆಟಿಮೆಟ್ ಉಳ್ಳರು ಮುತ್ತಂಜುಗರು వచ్చి ಹೇಮಂತ ಮಂಜೆಟ್ಟರು ಲಕ್ಲೆ ಅಣ್ಣ ಅಲ್ಲಿ ಪಾಠಕದ ಇನಿ ನಡಪನಂಚಿನ ಸ್ನೇಹಯಾನ ಕಾರ್ಯಕ್ರಮಗೂ ನಮ್ಮೊಟ್ಟಿಗೆ ಈತು ಪೂರ್ತಿಸಿದ್ದು ಇತ್ತೆ ನಮ್ಮನ್ನು ಬಿಡ್ದ ಬೋನುಲ್ಲೇರಿ ನಮ್ಮ ಕರಾವಳಿ ಟೆಂಟಲ್ಸ್ ಮಾಲಕರಾಯನಂಚಿನ ನಮಕೊಂಜಿ ಸಂಪೂರ್ಣ ಸಹಕಾರ ಕೊರ್ನಂಚಿನ ಕರಾವಳಿ ಟೆಂಟಲ್ಸ್ ಮಾಲಕರಾಯನಂಚಿನ ಶ್ರೀ ರಶೀದ್ ಮೆರೆಗೆ ಉಡಲ್ ದೀನ್ಯ ಸುಲ್ಮೇನ್ ಸಂಡಾಯಿತ ಮಲ್ತೊಂದು ಈ ಕಾರ್ಯಕ್ರಮದ ಗೊಬ್ಬರು ಬಂಪಿನಂಚಿನ ಒಂಜಿ ಎಲ್ಲಿಯ ವಿಜ್ಞಾಪನೆ ದಯಮಲ್ತದು ಪೂರ ಬೈದಿನಂಚಿನ ಬಂಟ್ವಾಳ ಘಟಕ ದೊಪ್ಪಡು ಅಂಚನೆ ಮೂಡಬೆದ್ರೆ ಘಟಕ ದೊಪ್ಪಡು ಪೂರರ್ಲ ಒಂಜಿ ಗೊಬ್ಬರು ಬಂಪಿನಂಚಿನ ಒಂಜಿ ಎಲ್ಲಿ ಅಭಿಲಾಷ ಬಂದ. ಹಲೋ ನಿಶಿತರೆ, ಹಲೋ ಎಂಚ ಮೂಡಬಿದ್ರದ ಪಿಲಿಕೋಲ್ ಕಲಕು ಜತ್ತೊಂದಿಲ್ಲ ಎಲ್ಲಿಯ ಏನಂಜಿ ಗೊಬ್ಬಡು ಶೈಲನ್ನ. ಹಲೋ ನಿಶಿತನ ಗೊಬ್ಬ ನಚ್ಚಿನ ವ್ಯವಸ್ಥೆ ಮಾಡ್ಬೋದ ದಯಮಾತದ ಮೂಡಬಿದ್ರದ ಪಿಲಿಕುಲ ಅಂಚನೆ ಬಂಟ್ವಾಳದ ಪಿಲಿಕುಲ ದಯಮಾತದ ಕಲಕು ಬರೋಡು ಅಂಚನೆ ಶಾಮಿನ ಮಾಲಕ ಒಂದೊಂದು ಆಯ್ತಿನ ನೆಕ್ಸ್ಟ್ ಚೂರು ಎದುರು ಮಲ್ಪದ ನಂತ. ಅದೇ ಖಂಡಿತ ಒಂಚೂರು ಐನಾಥ ಬೇಗ ಮಾಡ್ತಿದ್ದೀರಿ. ನಮಗೆ ಸಮಾರೋಪದ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಕಾಪಂಗೊಲ್ಲರಿ ಅಂಚಾದ ಸಮಾರೋಪ ಕಾರ್ಯಕ್ರಮ ಐನಾಥ ಬೇಗ ನಡಪರಂಡು. ಅದು ನಿಶಿದರೆ ಮಸ್ತ್ ಕರಕುಲನ್ನು ತರ್ತಿದ್ದೀನಿ ನೆಚ್ಚಿನ ಅನೀಶ್ವರ ಕಲಕು ಜತ್ತೊಂದಲ್ಲರು ಆಮೇಲೆ ತೋಜನು ಬಾರಿ ಲೆಕ್ಕಾಚಾರದ ಬೋಂದಲ್ಲರು ಬಾರಿ ಲೆಕ್ಕಾಚಾರದ ಬೋಂದಲ್ಲರು ಒಂದೊಂದು ಬರ್ತಾರೆ ಕರದರ್ತಿಗೆ ಉಂಡಲ್ಲ ತಾರೆಡಿತಿನ ಒಂದು ಬೆಂಡ ತಲುಪಿದರು. ಖಂಡಿತ ಬಾರಿ ಲೆಕ್ಕಾಚಾರ ಮಾಡ್ತಾರೆ. ನಮ್ಮ ಬಾಲಕೃಷ್ಣ ಕದ್ರಿಡ ಏನೊಂದು ಎತ್ತೇರಿ ಯಾನೊಂದು ಆ ಗೇಮ್ಸ್ ಪಾರ್ಟಿಸಿಪೇಟ್ ಮಲ್ಪಡು ಬಂದು ಬಾರಿ ಒಂದು ಅಂದಾಜಿಗೆ ಬೋಂದಲ್ಲರು ನಮ್ಮ ಜಿಲ್ಲಾಧ್ಯಕ್ಷರು ಗಂಜಿ ಕಟ್ಟೋಡ್ ಬಂದು ರಿಕ್ವೆಸ್ಟ್ ಮಾಡ್ತಂದಿಲ್ಲ. ಖಂಡಿತವಾಗ್ಲ ನಮ್ಮ ಮಂಗಳೂರು ಘಟಕದ ಅಧ್ಯಕ್ಷರು ಕ್ಲೇವರ್ ಡಿಸೋಸ ಮುಲ್ಪ ಬರಡು ಬಂದು ಕೇಳೋದಿಲ್ಲ. ಜಿಲ್ಲಾಧ್ಯಕ್ಷರನ್ನು ಗೊಬ್ಬರು ಬಂದಾಗ ನಮ್ಮ ಮಂಗಳೂರು ಘಟಕದ ಅಧ್ಯಕ್ಷರೆಲ್ಲ ಕ್ಲೇವರ್ ಡಿಸೋಸ ಕಣ್ಣು ಕುಂಟು ಕಡ್ದು ಅದನ್ನು ಗೊಬ್ಬರು ಬಂದು ಒಂಜಿ ವಿನಂತಿ ಮಾಡ್ತಂದಿಲ್ಲ. ಮಂಗಳೂರು ಘಟಕದ ಅಧ್ಯಕ್ಷರದ್ದು ಕ್ಲೇವರ್ ಸರ್ ನಮ್ಮ ಜಿಲ್ಲಾಧ್ಯಕ್ಷ ಯುವರಾಜ್ ಮೂಡಿಶೆಡ್ಡೆ ಮೇರ್ ಬರ್ತದೆ. ನಮ್ಮ ಜಿಲ್ಲಾ ಕಾರ್ಯದರ್ಶಿ ಅಂಚಿನ ಶಿವಪ್ರಸಾದ್ ಹೆಗ್ಡಲ್ಲರು ಮೆರಲ್ಲ ಒಂಜಿ ಗೊಬ್ಬರು ಬಂದು ಕೇಳೋದಿಲ್ಲ. ಯುವರಾಜ್ ಮೂಡಿಶೆಡ್ಡೆ ಗರ್ಪರ ಮೇರು ನಿಶಿತರ ಎಂಚ ಗರ್ಪನ ಅಂದಾಜು ಉಂಡ ಮೇರ ಬಾರಿ ಅಂದಾಜು ಮಾಡ್ಕೊಂಡಿಲ್ಲರು ತೋಜುಂಡ ಗೊತ್ತುಂಚಿ ಎಂಚ ಮೂಡ ಬಿದ್ರದ ಕೊಂಪೇರ ಈ ಸಲ ಕಲ್ಕಾರಿಜಿ ದಯ ಮಾಸಿದಿಯಲ್ಲ ಕಲ್ಕಾರಿಜಿ ಅಂದಾಜು ಮಾಡ್ತಾರಲ್ಲ ಅಂದಾಜು ಅಲೆಕಲಾರ ಒಂದು ದಿನ ತುನ ತೋಜಿನವರೆಗೆ ಬಾರಿ ಅಂದಾಜು ಅಂದಾಜು ಬೇಕೊಂಡು ಮಂಡ್ಯದಾರ ಸ್ವಲ್ಪ ಗುಂಟು ಕಟ್ತಾರೆ ತೋಜಿನವರೆಗೆ ತುಲೆ ಬಾರಿ ಅಂದಾಜು ತಾತ ಪ್ರೈಸ್ ತಿಕ್ಕು ಬಂಪಿನ ಅಂದಾಜು ಕೇಂದ್ರ ಇಜ್ಜವು ಕರದರ್ಪನ ಜಾಗ ತಿಕ್ಕು ಎಂದು ಬಂದು ಏನೊಂದು ಎಂಚ ದರ್ಪೇರ ತೂನಗಂತ ದರ್ಪದ ಅಭ್ಯಾಸ ತೋಜಿನ ಏರ್ಲ ಕಲ್ಕಾರಿಜ್ಜಿ ಕುಡಗಡ್ಡೆ ಕರೆ ಉಂಡಲ್ಪ ನಮ್ಮ ಕೋಶಾಧಿಕಾరులు ಬಾಲಕೃಷ್ಣ ಕದ್ರಿ ಅಡ್ಡ ಕರೆ ರೆಡಿ ಮಾಡ್ಬಿಡಾಬಿಡು. ಚೂರು ಅಂದ್ರೆ ಅರೆಕಡೆ ಒಂಜಿ ನಾ ಸ್ಟೆಪ್ ಗೆಂತದಿತ್ತೇಡ್ಗೆ ಬಾರಿ ಲೆಕ್ಕ ಪಡೋದಿಲ್ಲ ಖಂಡಿತವಾಗ್ಲ
ಅಲ್ಲೇ ಬಾರಿ ಅಂದಾಜಿಟ್ಟು ಪೋಂಗಿಲ್ಲ ಶೈಲುಬಾಯಿ ಕೂಡ ಬೇರೆ ಬಿಡಾಡಿದ್ದಾರೆ ಖಂಡಿತವಾಗ್ಲ ಶೈಲುಬಾಯಿ ಇನ್ನೊಂದು ಸಾಧಾರಣ ತೂಯರಂಗಿ ಸಾಧಾರಣ ವ್ಯಕ್ತಿತ್ವ ಹೋಗಿ ಬಾರಿ ಅಂದಾಜಿಲ್ಲ ಅರ್ನ ಮಾನಲ್ಲ ಸಹಕಾರ ಕೊಡ್ತಿದ್ದಾರೆ ಉಳ್ಳಾಲ ವಲಯನ ನನಾತಿ ಗಟ್ಟಿ ಮಲ್ಪುನಟ್ಟೆ ರೈಮ್ ಸಾರ್ನ ಪಾತ್ರ ಉಂಟು ಅಚಾದ ನನಾತಿ ಸಂಘಟನೆಯನ್ನು ಬಲಿಷ್ಠ ಮಲ್ಪುನಟ್ಟೆ ರೈಮ್ ಸಾರ್ ನನ್ನ ತುಂಬುಗಳ ನಮ್ಮೊಟ್ಟಿಗೆ ಉಳ್ಳೋರು ಅಂಚನೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದ ಸಂಪೂರ್ಣ ಸಹಕಾರ ಕೊಡ್ತೇವೆ ಪಂಪಿನ ಭರವಸೆಯನ್ನು ಕೊಡ್ತೇವೆ ಅಂಚಾದರ್ನ ಸಲಹೆ ಸಹಕಾರ ಖಂಡಿತವಾದ ನಮಗೆ ಬೋಡು ಅಂದ ಇತ್ತ ಇಂಚ ಪುಡ ದೂರ ತಿನ್ನು ಗಣಪತಿಯನ್ನೇ ಎತ್ತ ಕರತಂಚಿ ದೂರಡ್ಕೊಂಡು ಬಾರಿಯನ್ನು ಅಂದಾಜು ಮಾಡ್ತಿದ್ದಾರೆ. ಆಗಿರಲಿ ಕಾರ್ಯಕ್ರಮ ಎಷ್ಟೇ ದೊಡ್ಡದಾಗಿರಲಿ ಅವರು ಅರ್ಧ ಗಂಟೆ ಮೊದಲೇ ಇಲ್ಲಿಗೆ ಇರ್ತಾರೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಹ ಅವರು ನಮ್ಮೊಂದಿಗೆ ಸಮಯಕ್ಕೆ ಸರಿಯಾಗಿ ಇಲ್ಲಿ ಬಂದಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಅದೇ ರೀತಿ ನಮ್ಮೊಡನಿದ್ದಾರೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾದ ಶಿವಪ್ರಸಾದ್ ಹೆಗ್ಡೆಯವರು. ದೂರದ ಕೈಕಂಬದಿಂದ ನಮ್ಮ ಈಗ ಮಂಗಳೂರು ಘಟಕಕ್ಕೆ ಅವರೊಂದು ಘಟಕದ ಸದಸ್ಯರ ರೀತಿಯಲ್ಲಿದ್ದಾರೆ. ನಮ್ಮ ಆಫೀಸಿನಲ್ಲಿ ಮೀಟಿಂಗ್ ಆಗುವಾಗ ಸಹಿತ ತುಂಬ ಮೀಟಿಂಗಿಗೆ ಅವರು ಹಾಜರಾಗ್ತಾರೆ. ನಮಗಿದೊಂದು ಹೆಮ್ಮೆಯ ವಿಷಯ. ಮತ್ತು ನಮ್ಮ ಹತ್ತಿರದವರೇ ಆದ ಇವರು ನಮ್ಮ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಅವರ ಪ್ರೋತ್ಸಾಹ ಇದೆ. ಯಾವುದೊಂದು ಸರಕಾರಿ ವಿಷಯ ಆಗಿರ್ಬೋದು, ಬೇರೆ ಬೇರೆ ಸೌಲಭ್ಯ ಆಗಿರ್ಬೋದು, ಅವರ ವಿಷಯದಲ್ಲಿ ಮೊದಲು ನಮ್ಮ ಗ್ರೂಪಿಗೆ ತಿಳಿಸಿದವರು. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ ಸರ್. ಅದೇ ರೀತಿ ನಮ್ಮೊಂದಿಗೆ ಇನ್ನೋರ್ವ ಅತಿಥಿ ಇದ್ದಾರೆ. ಅವರು ಮೂಡಬಿದ್ರೆ ಘಟಕದ ಅಧ್ಯಕ್ಷರಾಗಿರುವಂಥ ಗಣೇಶ್ ಕಾಮತ್ರವರು. ತಮ್ಮ 2 ಕೈಗಳನ್ನು ಕಳೆದುಕೊಂಡರೂ ಈ ಒಂದು ಇಡೀ, ನಾನು ಧೈರ್ಯವಾಗಿ ಹೇಳಬಲ್ಲೆ, ಈ ಒಂದು ಇಡೀ ದಕ್ಷಿಣ ಕನ್ನಡಕ್ಕೆ ಅವರು ಪ್ರಥಮವಾಗಿದ್ದಾರೆ. ಇಡೀ ಶಾಮ್ಯನ ವ್ಯವಹಾರಕ್ಕೆ ಅಷ್ಟೊಂದು ಐಟಮು ಯಾರ ಹತ್ರ ಇಲ್ಲ. ಅಷ್ಟೊಂದು ಅವರಂತ ಸಹನೆಯಿಂದ ಕೆಲಸ ಮಾಡುವವರು, ನೀಟಾಗಿ ಕೆಲಸ ಮಾಡುವವರು ಯಾರು ಇಲ್ಲ ಅಂತ ಹೇಳ್ತೇನೆ. ಮತ್ತೆ ಪ್ರತಿಯೊಂದು ನಮ್ಮ ಮಂಗಳೂರು ಕಾರ್ಯಕ್ರಮಕ್ಕೆ ಅವರ ಸಹಕಾರ ಇದ್ದೇ ಇರುತ್ತದೆ. ತಮಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅದೇ ರೀತಿ ಈ ವೇದಿಕೆಯಲ್ಲಿದ್ದಾರೆ ನಮ್ಮ ಸ್ಥಾಪಕ ಅಧ್ಯಕ್ಷರು ಮತ್ತು ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಮಾನ್ ಉಮ್ಮನಾಥ್ ಸುವರ್ಣವರು. ನಮ್ಮ ಮಂಗಳೂರು ಘಟಕ ಆರಂಭವಾಗಲು ಇವರು ಪ್ರಮುಖರ ಕಾರಣಕರ್ತರು. ಪ್ರತಿಯೊಂದು ಅಂಗಡಿಗಳಿಗೆ ಭೇಟಿ ನೀಡಿ ಪ್ರತಿಯೊಂದು ಅಂಗಡಿಯ ಮಾಲಕರನ್ನು ಹೌದೆನಿಸಿ ಇಂಥ ಒಂದು ಸಂಘಟನೆಯ ಅಗತ್ಯತೆಯನ್ನು ಕಂಡುಕೊಂಡವರು ಇವರು. ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮೊಂದಿಗೆ ಇವತ್ತಿದ್ದಾರೆ ನಮ್ಮ ಇವತ್ತಿನ ಮುಖ್ಯವಾದ ಅತಿಥಿ. ನಮಗೆ ಇಡೀ ಕಾರ್ಯಕ್ರಮಕ್ಕೆ ಆತಿಥ್ಯವನ್ನು ನೀಡಿ ನಮಗೆ ಬರ ಮಾಡಿಕೊಂಡ ಒಂದು ಧೀಮಂತ ವ್ಯಕ್ತಿ ಅಂತ ಹೇಳಬಹುದು. ಈ ಒಂದು ಉಳ್ಳಾಲ ವಲಯದಲ್ಲಿ ಅವರದೊಂದು ಸೇವೆ ಅಭೂತಪೂರ್ವ. ಯಾವುದೇ ಸಮಯಕ್ಕೆ ನಾವು ಫೋನ್ ಮಾಡಿದ್ರು ಈರು ಇತ್ತೇನೆ ಬರ್ಪಾರ ಯಾನ್ ರೆಡಿ ಇಲ್ಲೇ ಈರು ಫೋನ್ ಮಲ್ತನಾಂಡಿ ಅಂತ ಒಂದು ಸೌಹಾರ್ದದಿಂದ ನಮ್ಮನ್ನು ಬರಮಾಡಿಕೊಡುವ ವ್ಯಕ್ತಿ ಅಂದರೆ ಅದು ನಮ್ಮ ಭಾಸ್ಕರ್ ಗಟ್ಟಿಯವರು. ಬಹಳ ಒಂದು ಉತ್ಸುಕತೆಯಿಂದ ಈ ಸಂಘಟನೆಗಾಗಿ ಕೆಲಸ ಮಾಡಿದವರು. ಇವತ್ತಿನ ಈ ಊಟೋಪಚಾರದ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಅಚ್ಚುಕಟ್ಟಿನ ವ್ಯವಸ್ಥೆಗೆ ಅವರು ಕಾರಣೀಭೂತರಾಗಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮೊಂದಿಗೆ ಇಲ್ಲಿ ಕೆಳಗಡೆ ಇದ್ದಾರೆ ನಮ್ಮ ಮೂಡಬಿದ್ರೆಯ ಪದಾಧಿಕಾರಿಗಳು, ಬೆಳ್ತಂಗಡಿಯ ಪದಾಧಿಕಾರಿಗಳು ಮತ್ತು ಬಂಟ್ವಾಳದ ಪದಾಧಿಕಾರಿಗಳು. ಅದೇ ರೀತಿ ನನ್ನ ಒಲವಿನ ಮಿತ್ರರು ಸಹ. ನಾವೊಂದು ಕುಟುಂಬದ ರೀತಿಯಲ್ಲಿ ಇರುವಾಗ ಎಲ್ಲರೂ ನೀವು ಇವತ್ತು ನಾವೊಂದು ನಿನ್ನೆ ಆಫೀಸ್ನಲ್ಲಿ ಕುಳಿತುಕೊಂಡು ಎಲ್ಲರಿಗೆ ಫೋನ್ ಹಾಯಿಸಿದೆವು. ಎಲ್ಲರೂ ಖುಷಿಯಿಂದ ನಾವು ಖಂಡಿತವಾಗಿ ಸಮಯಕ್ಕೆ ಸರಿಯಾಗಿ ಬರ್ತೇವೆ, ನಿಮ್ಮ ಎಲ್ಲ ಆತಿಥ್ಯವನ್ನು ಸ್ವೀಕರಿಸ್ತೇವೆ, ನಿಮ್ಮೊಂದಿಗೆ ಇಡೀ ದಿನ ಇರ್ತೇವೆ ಎಂದು ಭಾಷೆ ಕೊಟ್ಟು
ನೀವು ಇವತ್ತು ನಮ್ಮೊಂದಿಗಿದ್ದೀರಿ. ನಿಮಗೆಲ್ಲರಿಗೂ ಸ್ವಾಗತಿಸಿ ನನ್ನೆರಡು ಸ್ವಾಗತದ ಮಾತನ್ನು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು. ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಪ್ರೀತಿಪೂರ್ವಕ ಅಧ್ಯಕ್ಷರಾಗಿರ್ತಕ್ಕಂಥ ಕ್ಲೇವರ್ ಡಿಸೋಜ ಸರ್, ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಹಾಗೆಯೇ ನಮ್ಮ ಸಂಸ್ಥೆಯ ಬಗ್ಗೆ, ನಮ್ಮ ಸಂಘಟನೆಯ ಬಗ್ಗೆ ಒಂದು ಪ್ರಾಸ್ತಾವಿಕವಾಗಿ ಹೇಳಿಕೆ ಇದ್ದಾರೆ ನಮ್ಮ ಸಂಸ್ಥೆಯ ರಹೀಂ ಉಚಿಲ್ ಸರ್. ಇವರು ಶಾಮಿಯಾನದ ಸಂಘಟನೆ ಯಾಕೆ ಬೇಕು, ಯಾತಕ್ಕೆ ಬೇಕು ಅಂತ ನಾವು ಈ 3 ವರ್ಷದಲ್ಲಿ ಎಲ್ಲರೂ ಅನುಭವಿಸಿದ್ದೇವೆ. ನಮ್ಮಲ್ಲಿ ಕೆಲವರು ಸಂಘಟನೆಯಲ್ಲಿ ಮೆಂಬರ್ ಆಗಲಿಲ್ಲ, ಅವರು ಕೂಡ ಈ ಒಂದು ಸ್ವಲ್ಪ ಸಮಯದ ಹಿಂದೆ ಅವರು ನಮ್ಮ ಸಂಘಟನೆಯಲ್ಲಿ ಮೆಂಬರ್ ಆಗಿದ್ದಾರೆ. ಮೊದಲಿನದಾಗಿ ಹೇಳಿದ್ರೆ ನಾವು ಈ ಒಂದು ಆಟೋಟ ಸ್ಪರ್ಧೆ ಯಾಕೆ ಇಟ್ಟಿದ್ದೇವೆ ಅಂತ ಹೇಳಿದ್ರೆ, ಇದು ನಮ್ಮ ಸಂಘಟನೆಗೊಂದು ಬಲ ಬರಲಿ ಅಂತ. ನಾವು ಬಲ ಬರಲಿಕ್ಕೆ ನಮ್ಮ ಛಲದಿಂದ ಈ ಒಂದು ಸಂಘಟನೆಯನ್ನು ಇಂಥ ಒಂದು ಆಟೋಟ ಸ್ಪರ್ಧೆಯಲ್ಲಿ ಸ್ಪಂದನ ನಾಗರಾಜ್ ಅವರ ನೇಮಕದೊಂದಿಗೆ ಅವರ ಮಾತಿನ ಮೂಲಕ ನಮ್ಮ ಅಧ್ಯಕ್ಷರು ಹೇಳಿದರು, ನಮ್ಮ ಜಿಲ್ಲಾಧ್ಯಕ್ಷರ ಅನುಮತಿ ಮೇರೆಗೆ ನಾವೊಂದು ಆಟೋಟ ಸ್ಪರ್ಧೆ ಇಲ್ಲಿ ಇಟ್ಟಿದ್ದೇವೆ. ಇಲ್ಲಿ ಆಸ್ಪಾಸ್ನಲ್ಲಿ ನಾವು ಮಂಗಳೂರಿನಲ್ಲಿ ಒಂದು ಚಾಕೂಟ ನಾವು ನಿರ್ಮಿಸಿದ್ದೇವೆ. ಅದರ ನಂತರ ಇನ್ನೊಂದು ಕಡೆಯಲ್ಲಿ ಆಯಿತು. ನಾವು ಉಳ್ಳಾಳದಲ್ಲಿ ಯಾಕೆ ನಾವು ಸ್ವಲ್ಪ ವೀಕ್ ಆಗಿದ್ದೇವೆ ಅಂತ ನಮಗೊಂದು ಆಲೋಚನೆ ಬಂತು. ನಾವು ಉಳ್ಳಾಳದಲ್ಲಿ ವೀಕ್ ಆಗಿದ್ದೇವೆ, ನಮ್ಮ ಉಳ್ಳಾಳದ ಅಣ್ಣ ತಮ್ಮಂದಿರನ್ನು ಸೇರಿಸಬೇಕು ಅಂತ. ಅದೊಂದು ಸೇರಿಸಿ ನಾವೊಂದು ಆಟೋಟ ಸ್ಪರ್ಧೆಯನ್ನು ಇಂಥ ಒಂದು ಬೀಚಿ ಪ್ರದೇಶದಲ್ಲಿ ನಾವು ಇಟ್ಟಿದ್ದೇವೆ. ನೋಡಿ, ಇದು ಒಂದು ಪ್ರಕೃತಿ ರಮಣೀಯ ಒಂದು ತಾಣ ಅಂತ ಹೇಳ್ಬೋದು. ಇಲ್ಲಿ ನಾವೆಲ್ಲ ಬೋಟಿಂಗ್ ಮಾಡಿದ್ದಾರೆ, ಬೋಟಿಂಗ್ ಅನುಭವಿಸಿದವರು ಇಲ್ಲಿದ್ದಾರೆ, ಬಿದ್ದವರು ಇದ್ದಾರೆ. ಆದ ಕಾರಣ ಇಲ್ಲೊಂದು ದುರ್ಘಟನೆ ನಡೆಯಿತು. ಯಾವ ರೀತಿಯ ದುರ್ಘಟನೆ ಅಂತ ಹೇಳಿದ್ರೆ, ನಾವು ನಿನ್ನೆ ಮಧ್ಯಾಹ್ನ ಬಂದಾಗ ಅಲ್ಲಿ ಒಬ್ಬರು ನಮ್ಮ ಸ್ಥಳೀಯ ಅಮೀದ್ ಅಂತ ಹೇಳುವವರು ನನ್ನ ಒಂದು ಫ್ರೆಂಡ್ ನಂದು, ಅವ್ರದ್ದು ನಾನು ಕೇಳಿದೆ ಜಾಗದ ಮಾಲಕರು ಅಂತ. ಅವರೊಂದು ಪ್ರಕಾಶ್ ಶೆಟ್ಟಿ ಅಂತ ಹೇಳಿದರು. ನಾವು ಪ್ರಕಾಶ್ ಶೆಟ್ಟಿ ಅವರಿಗೆ ಒಂದು ಫೋನ್ ಮುಖಾಂತರ ನಾವು ಮಾತಾಡಿ ಹೇಳಿದೆ, ನಾವೊಂದು ಸಾಮಿಯಾನ ಯೂನಿಯನ್ ಸಂಘಟನೆಯವರೊಂದು ಒಂದು ಕಾರ್ಯಕ್ರಮ ನಾವು ಮಾಡ್ತೇವೆ ಇಲ್ಲಿ, ನಮಗೊಂದು ಸ್ವಲ್ಪ ಸ್ಥಳದ ಅವಕಾಶ ಬೇಕು ಅಂತ. ಓಕೆ, ನೀವು ಮಾಡಿ ಸ್ವಲ್ಪ ಕ್ಲೀನ್ ಇಡಿ ಅಂತ ಅವ್ರು ಹೋಗಿ ಹೇಳಿ ಹೋದರು. ಈಗ ಮಧ್ಯಾಹ್ನ ನಾವೆಲ್ಲ ಊಟ ಮಾಡಿ ತೆಗುವ ಒಂದು ಸಮಯದಲ್ಲಿ ಕೆಲವರಿಗೆ ನಿದ್ದೆ ಬರ್ತಾ ಉಂಟು. ಸಡನ್ನಾಗಿ ಒಂದು ಗಾಡಿ ಬಂತು ಇಲ್ಲಿ, ಬಿಳಿ ಕಾರು ಅಲ್ವಾ. ಆ ಒಂದು ಹೆಂಗಸಿದ್ರು, ಒಬ್ಬರು ನನ್ನಂಥ ಪ್ರಾಯದೊಬ್ಬರು ಇದ್ದರು, ಹೇಳಿದರು, ನಿಮಗೆ ಇಲ್ಲಿ ಶಾಮಿಯಾನ ಹಾಕ್ಲಿಕ್ಕೆ ಅವಕಾಶ ಯಾರು ಕೊಟ್ಟದ್ದು, ನಿಮ್ಮ ಮನೆಯಲ್ಲಿ ನೀವು ಕೇಳದೆ ಶಾಮಿಯಾನ ಹಾಕ್ತೀವಿ ಅಂತ ಫಸ್ಟಿಗೆ ನನ್ನ ಹತ್ರ ಕೇಳಿದರು. ನನಗೆ ಭಾಳ ಒಂದು ಬೇಸರ ಆಯಿತು. ನಾವು ಇಷ್ಟೆಲ್ಲ ಅತಿಥಿಯನ್ನು ಕರೆದು ಈ ಒಂದು 2 ಮಾತು ಕೇಳಬೇಕಾ ಅಂತ ನನಗೆ ಭಾಳ ಒಂದು ಖುಷಿ ಆಯಿತು. ನನ್ನ ಸಂಘಟನೆ ಎಲ್ಲ ನನ್ನ ಅಣ್ಣ ತಮ್ಮ ನನ್ನ ಬ್ರದರ್ಸ್ಗಳು ಸೇರಿಕೊಂಡು ಅವರಿಗೆ ಬೇಕಾದ ತಕ್ಕದಾದ ಉತ್ತರವನ್ನು ಕೊಟ್ಟು ಅವರನ್ನು ಮಂಗಳೂರಿಗೆ ವಾಪಸ್ ಊಟ ಮಾಡಿ ಕಳಿಸ್ಕೊಟ್ಟಿದ್ರೆ ನಮ್ಮ ಸಂಘಟನೆಗೆ ಸಂದು ಮೊದಲನೇ ಜಯ ಅಂತ ಹೇಳ್ಬೋದು. ಬೇರೆ ಕಡೆಯಲ್ಲಿ ನಾವು ಇಂಥ ಒಂದು ಕಾರ್ಯಕ್ರಮ ಮಾಡಿದರೆ ಅವಾಗಲೇ ಪೊಲೀಸನ್ನು ಕರೀತಿದ್ರು. ನಮಗೆ ಇಲ್ಲಿ ಆಗಲೇ ನಾವು ಮೈಕ್ ಮತ್ತು ನಾವು ಚೇರನ್ನು ನಾವು ಹಿಡ್ಕೊಂಡು ಹೋಗುವ ಒಂದು ಪರಿಸ್ಥಿತಿ ಬರ್ತಿತ್ತು. ಅದು ನಮಗೆ ಇಲ್ಲಿ ದೇವದಿಂದ ಆಗಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಒಗ್ಗಟ್ಟಿನಲ್ಲಿದ್ದೇವೆ, ಒಗ್ಗಟ್ಟಿನಲ್ಲಿ ಬಲ ಇದೆ. ಆದ ಕಾರಣ ನಾವೊಂದು ಯಾನವನ್ನು ಇಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಈ ನದಿಯ ಕಿನಾರೆಯಲ್ಲಿ ಈ ಯಾನ ಮುಂದಕ್ಕೆ ಹೋಗಬೇಕು. ಮುಂದಕ್ಕೆ ಹೋಗುವುದಾದರೆ ನಮ್ಮೆಲ್ಲರ ಸಹಕಾರ ಬೇಕು. ದಕ್ಷಿಣ ಕನ್ನಡದ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನಾವು ಸಾಮ್ಯಾನ ಸಂಘಟನೆಯನ್ನು ಪ್ರತಿಯೊಂದು ಜಾಗೆಯಲ್ಲಿ ಸಾಮ್ಯಾನ ಸಂಘಟನೆ ಮಾಡಿದ್ದೇವೆ. ಅದನ್ನು ಬಲಪಡಿಸುವುದು ನಿಮ್ಮೆಲ್ಲರ ಕರ್ತವ್ಯ. ನಾವು ನಿಮಗೆ ಪದೇ ಆಫೀಸಿಂದ ಕಾಲ್ ಮಾಡುವಾಗ ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು, ಎಂಚಿನ ಮಾರ ಇಂಬೆ ಏಪತ್ತು ನಿಮಗೆ ಕಿರಿಕಿರಿ ಅಂತ. ಇಲ್ಲ, ನಾವು ಕಿರಿಕಿರಿ ನಮಗೋಸ್ಕರ, ನಿಮ್ಗೆ ಎಲ್ರಿಗೋಸ್ಕರ. ಆದ ಕಾರಣ ಮುಂದಕ್ಕೆ ನಮ್ಮ ಆಫೀಸ್ನ ನಮ್ಮ ಮೇಡಮ್ ಇಲ್ಲಿ ಆದರೆ ಫೋನ್ ಮಾಡುವಾಗ ನೀವು ಎತ್ತದಿರಬೇಡಿ. ನಿಮ್ಮ ಕೈಯಲ್ಲಿ ಸಾಮಿಯಂದು ಹಗ್ಗ ಇರ್ಬೋದು, ಹಗ್ಗವನ್ನು ಬಿಟ್ಟು ನೀವು ಮೊಬೈಲ್ ತಗೊಂಡು ಮಾತಾಡಿ 1-2 ಹಿತವಚನ ಒಳ್ಳೆ ಹೇಳಿ ನಾವು ಬರ್ತೇವೆ ಅಂತ. ನಾವು ಇಲ್ಲಿ ಬೆಳಿಗ್ಗೆ ಬಂದು 10 ಜನ ನಾವು ಬಂದು ಕಾಯ್ತಾ ಇದ್ದೇವೆ. ನನ್ನ ವಲಯದ ನನ್ನ ಅಣ್ಣ ತಮ್ಮಂದರು ಯಾರೂ ಬರಲಿಲ್ಲ. ಇಲ್ಲಿ ಮಂಗಳೂರಿನವರನ್ನು ಕೇಳಿದ್ರು, ನಾವು ಮಂಗಳೂರಿನ ನಾವು ಬಂದಿದ್ದೇವೆ, ಉಳ್ಳಾಳದೇವಿಯಲ್ಲಿ ಇಲ್ಲಿ ಇದ್ದಾರೆ ಅಂತ. ಭಾಳ ಬೇಸರ ಆಯಿತು. ನಾನು ಹೇಳ್ತೇನೆ, ಸಂಘಟನೆಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಒಳ್ಳೆದ ಅಂತ. ಈಗ ನೋಡುವಾಗ ನನ್ನ ಉಳ್ಳಾಳದ ನನ್ನ ಅಣ್ಣ ತಮ್ಮಂದಿರು ಬಂದಾಗ ನನಗೆ ಸ್ವಲ್ಪ ದಪ್ಪ ಪುಷ್ಟಿಯಾದಂಥ ಲಕ್ಷಣ ಕಾಣ್ತದೆ. ಆದ ಕಾರಣ ನಾವು ಯಾವತ್ತೂ ಸಂಘಟನೆಗೆ ಬೆಲೆಯನ್ನು ಕೊಡಬೇಕು, ಸಂಘಟನೆಗೆ ಒತ್ತು ಕೊಡಬೇಕು, ನಮ್ಮ ಸಂಘಟನೆಯನ್ನು ಬಲಪಡಿಸಬೇಕು. ರಿಕ್ಷಾ ಯೂನಿಯನ್ ಅವರು ಕೂಡ ಒಂದು ಯೂನಿಯನ್ ಉಂಟು ನೋಡಿ. ನೀವು ಎದುರುಗಡೆ ರಿಕ್ಷಾ ಬಿಟ್ಟು ಹಿಂದ್ಗಡೆ ರಿಕ್ಷಾ ಹೋದರೆ ಅವನು ಯಾವ ರಿಕ್ಷಾದವನು ಹೋಗುದಿಲ್ಲ. ಯಾಕಂತ ಹೇಳ್ತಾನೆ, ನೀವು ಮುಂದಿನ ರಿಕ್ಷಾದಲ್ಲಿ ಹೋಗುಂತ. ಯಾಕಂತ ಹೇಳಿದ್ರೆ ಅವರೊಂದು ಬಲ ಉಂಟು, ಅವ್ರದ್ದು ಒಕ್ಕೂಟ ಉಂಟು. ಆದ ಕಾರಣ ನಮ್ಮ ಒಕ್ಕೂಟಕ್ಕೆ ಯಾವುದೇ ರೀತಿಯ ಕುಂದುಕೊರತೆ ಇಲ್ಲದೆ, ಯಾವ ಜಾತಿ ಕೂಡ ಆಗಲಿ, ನಮಗೆ ಜಾತಿ ಬೇಡ. ನಾವು ಒಂದು ಮಾನವೀಯತೆಯಲ್ಲಿ, ನಾವು ಒಂದು ಮನುಷ್ಯರು,
ನಾವು ಯಾವತ್ತೂ ಸಾಮ್ಯದವರು ಮನುಷ್ಯರಾಗಿರ್ತೇವೆ. ನಾವು ಎಲ್ಲ ಕಡೆಗಳಲ್ಲಿ ಚಪ್ಪರ ಹಾಕುವವರು. ನಮಗೆ ಜಾತಿ ಇಲ್ಲ. ನಮ್ಮನ್ನು ಎಲ್ಲರೂ ನಮ್ಮನ್ನು ಕೆಲಸ ಕರೀತಾರೆ. ಆ ಪ್ರೀತಿ ವಿಶ್ವಾಸ ಇಟ್ಟು ನಾವು ಸಂಘಟನೆಯನ್ನು ಮುಂದುವರಿಸಿಕೊಂಡು ಹೋಗಿ ನಮ್ಮ ಸಂಘಟನೆಗೆ ಒಳ್ಳೆಯ ಒಂದು ಬಲವನ್ನು ಕೊಡಬೇಕು. ಜಿಲ್ಲಾಧ್ಯಕ್ಷರು ಮುಂದಿನ ಮಾತು ಅವರು ಹೇಳ್ತಾರೆ. ದೂನಿಗುದ್ದ ವಿಷಯ ಏನಿದ್ರೆ ಅದು ಆಮೇಲೆ ನಾನು CD ಬಿಡುಗಡೆ ಮಾಡ್ತೇನೆ. ಅವಕಾಶ ಆಗಿ ಧನ್ಯವಾದಗಳು. ಒಂದುಂಡು ಒಂಜತ್ತು ಮೂಜಿ 4 ಪ್ರೋಗ್ರಾಮ್ ಆಂಡ್ ಇಂಚಿನ ಈ ಪ್ರೋಗ್ರಾಮ್ ತೂದು ನಮ್ಮ ಮೂಡುಬಿದ್ರದ ಕೆಲವು ಜನ ಲೆತಂಬೈದ ಬಂಟ್ವಾಳದ ಒಂಥರ ಜನ ಬೈದೇರು ಇಂಚ ಮಾತೆರ್ಲ ಬರ್ತದೆ. ಇಂಚಿನ ಒಂದು ಕಾರ್ಯಕ್ರಮ ತೂದು ಇಂಚಿನ ಕಾರ್ಯಕ್ರಮ ಒಂದು ತಿಂಗಳು ಗೋರ ಅಲ್ಪ ಅಲ್ಪ ಆಂಡ ಪುಸೊತ್ತಿತ್ತಿನಾಗಲು ಪೋಲಿ ಬೇತ ಘಟಕದಕ್ಕಲು ಆ ಘಟಕದಕ್ಕೆ ಮಾತ್ರ ಪೂರ ಪೋಡು ವಲಯ ಆಂಡ ನಮ್ಮ ಇಂಚಿನ ಸಂಘಟನೆ ಗಟ್ಟಿಯಾರ ಸಾಧ್ಯ ಉಂಡು. ಬೊಕ್ಕ ಈ ಕಾಂಪಿಟೇಷನ್ ಈ ರೇಟದ ಬಗ್ಗೆ ಐತ ಪೂರ ವಿಷಯ ಆಯ್ನತ್ ಬರಿಕೆ ಪೋಪುಂಡು ಇಂಚಿನ ಪೂರ ಪ್ರೋಗ್ರಾಮ್ ದಿಂದ ಈ ಪಗ್ಗೆ ಪನ್ಪುನ ಆತೆಟ್ ಪಾಡಿ ಈತೆಟ್ ಪಾಡಿ ಮೂಲ ಬತ್ತದ ಗೊಬ್ಬನ ಪೂರ ಪೋಪುಂಡು ಅಂತ ಅದು ಮಾತಾಡಲ್ಲ. ಇಂಚಿನ ಪ್ರೋಗ್ರಾಮ್ ಅಲ್ಪ ಮಲ್ತದು ಸಂಘಟನೆ ಅಲ್ಲ ಎಂದು ಕೇನೊಂದಲ್ಲ. ಪ್ರಧಾನ ಕಾರ್ಯದರ್ಶಿ ಅದು ಪುನಚಿನ ಶಿವಪ್ರಸಾದ್ ಹೆಗಡೆ ಸರ್ ನಮ್ಮ ಸಂಸ್ಥೆದ ಬರುವುದು ಸೊಲ್ಮೆಲ್ಲ ಸಂದಾಯ್ತ ಮಲ್ತೊಂದಲ್ಲ. ಇನ್ನು ಮುಂದೆ ಮೂಡಬಿದ್ರೆ ವಲಯದ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಕಾಮತ್ ಸರ್ ಒಂದೆರಡು ಮಾತುಗಳೊಂದಿಗೆ. ಶಾಮಿಯಾನ ಮಾಲಕರಿಗೆ ಮಾತೆರೆಗಳ ಧನ್ಯವಾದ. ದಯಬಂಡ ಈ ಶಾಮಿಯಾನೋಡು ಕಾಸು ಆಪುಂಡು ಪೋಪುಂಡು ಕಾಂಪಿಟೇಷನ್ ಆಪುಂಡು ಪೋಪುಂಡು ಇನಿ ಯಾನ್ ಮಲ್ಪೆ ಎಲ್ಲ ಈರು ಮಲ್ಪಾರ ಕೂಡ ಮಲ್ಪೆ ಆಂಡ ಇನಿ ಯಾನ್ ಮೂಲ ಬತ್ತದು ಈತು ಪೊರ್ತುಕೊಲ್ದಿನಿ ಒಂದೇ ಅನ್ನ ಫಸ್ಟ್ ಟೈಮ್ ಈತು ಜನತೆ ನೋಡಿಟ್ಟು ಎಂಗ ಬಾರಿ ಖುಷಿ ಅಂಡ್ ದಯಬಂಡ ಈತು ಜನತ ಒಂಜಿ ಅರ್ಥ ಪೂರ ಒಂಜಿ ಪರಿಚಯ ಬಿಸ್ನೆಸ್ ವಿಷಯ ಒಲ್ತ ಅವ್ಲು ಎಂಚ ಮಲ್ಪಾರು ಮುಳ್ಳು ಏತು ಮಾಡುವಾರು 2 ಎಂಚಿನುಂಡು ಅವೊಂಜಿ ಪೂರ ಒಂಜಿ ಪಾತ್ರೆರ್ನ ಒಂದು ಟೈಮು ಎಂಗ್ಲೆ ಏಪಲ ತೆಕ್ಕುಚ್ಚಿ ಫೋನ್ಡು ಒರಿಯಾಗ ಫೋನ್ ಮಲ್ಪೊಲಿ ಏರೆ ಗಂಡಲ ಒರಿಯ ಫೋನ್ ಮಲ್ತದು ಸುಖ ಕಷ್ಟ ಪಾತೆರಲ್ಲಿ ಆಂಡ ಈತಿ ಜನಕ್ಕೆ ಈ ಕುಡ್ಲದಕಲ್ ಮಲ್ತಿನ ಬಾರಿ ಒಡ್ಡೆ ಒಂಜಿ ಬೆಲೆ ದಯಬಂಡ ಒಂದು ಕ್ರೀಡೋತ್ಸವತ್ತು ಒಂದು ಮಿಲನೋತ್ಸವತ್ತು ಐದು ಮಿತ್ತಾತಂದು ದಯಬಂಡ ಮಾತೆರೆಲ್ಲ ಒಂಜಿ ಒಟ್ಟುಪಾಡ್ದು ಈತು ಪೊರ್ಲೋಡು ಒಂಜಿ ಫಂಕ್ಷನ್ ಮಲ್ದೆ ಒಕ್ಕೊಂಜಿ ಇಂಜಿನ ಬಂಡ ನೆಟ್ಟು ಒಂಜಿನ 4 ಜನದ ಪರಿಚಯ ಅಂತೂ ಎಂಗ್ಲಿಗೆ ಗ್ಯಾರಂಟಿ ಎಂಕಲ್ನ ಶಾಮಿಯಂದಕಲ್ನ ಬುಡ್ದು ಎಂಗಲ್ನ ಫೀಲ್ಡ್ ಏರ್ನಲ್ಲ ಒಂಜಿ ಪರಿಚಯ ಆಪುಂಡು. ಉದಾಹರಣೆಗೆ ಆ ಕಾರ್ಡ್ ಬತ್ತೇರು ಕಾರ್ಡ್ ಬಂದಾಗ 10 ವರ್ಷದ ದುಂಬು ಆಕಲ ಇಲ್ಲಾಡು ಆಕಲ ಬಾಲ್ಯದ ತೀರ್ಥೋಗಿ ಅವನು ಒಂಜಿ ಚಪ್ಪರ ಬಾಡ್ದಿತ್ತೆ ಆರು ಏನಂತೂ ಒಂದು ಪನೊಂದುಲ್ಲೇರು ಇರೇನು ಓಲಾತು ಇಲ್ಲ ಅಕೌಂಟ್ ಯಾನ್ ಆರೇನು ಪನೊಂದುಲ್ಲೆ ಇರೇನು ಓಲಾತು ಇಲ್ಲ ಅಕೌಂಟ್ ಪಂಡ ಇಂಜಿನ ಪಂಡ ನೆಟ್ಟೊಂಜಿ ಎಂಗಲ್ನ ಈ ಒವೇ ಒಂಜಿ ಫೀಲ್ಡ್ ಎಂಗಲ್ ಒಂಜಿ ಪರಿಚಯ ಒಂಜಿ ಮಾತ್ರ ಅವೊಂಜಿ ಏಪೋಗಲ ಉಂಡು ಪಂಡದು ಎಂಗಲ್ ಒಂಜಿ ರಡ್ಡು ಪಾತ್ರ ಮುಖ್ಯ. ಪ್ರಧಾನ ಕಾರ್ಯದರ್ಶಿ ಆದ ಪುನಚಿನ ಶ್ರೀಯುತ ಶ್ರೀನಿವಾಸ್ ಸರ್ ದಯಮಲ್ತದ ವೇದಿಕೆದ ಈ ಒಂದು ಮಾನಾದಿಗೆದ ಕಟ್ಟದ ಅಂಚೆ ಬತ್ತದ ಆಸನರವರು ಬಂದು ವಿನಂತಿ ಮಾಡ್ತಂದಿಲ್ಲ. ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಇವರಿಗೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಮಾಲಕರ ಸಂಘ ರಿಜಿಸ್ಟರ್ ಮಂಗಳೂರು ಘಟಕದ ಪರವಾಗಿ ಇದೀಗ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಸನ್ಮಾನ ಕಾರ್ಯಕ್ರಮ ಹಾಗೇನೆ ಅವರ ಪರಿಚಯವನ್ನು ಮಾಡಲಿಕ್ಕೆ ಇದ್ದಾರೆ ನಿಶಿತ್ ಸರ್. ಬಂಧುಗಳೇ, ಹಲವು ವರ್ಷಗಳಿಂದ ನಮ್ಮ ಸಂಘಟನೆ ಇಲ್ಲದೆ ಒಗ್ಗಟ್ಟಿಲ್ಲದ ಸಂದರ್ಭದಲ್ಲಿ ಪ್ರಸ್ತುತ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಬಾಬು ಕೆ ವಿಟ್ಲ ಇವರ ಜೊತೆ ಕೈ ಜೋಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಂಚರಿಸಿ ಪ್ರತಿ ಘಟಕಗಳಲ್ಲೂ ಶಾಮಿಯಾನ ಮಾಲಕರ ಸಂಘ ಬೇಕೆಂಬ ಹಂಬಲದೊಂದಿಗೆ ಹಗಲಿರುಳು ಶ್ರಮಿಸಿದಂತಹ ನಮ್ಮ ಜಿಲ್ಲೆಯ ಮಾಜಿ ಕಾರ್ಯದರ್ಶಿಯಾದಂತಹ ಶ್ರೀ ಶ್ರೀನಿವಾಸ ಪೂಜಾರಿ ಇವರು ಪ್ರಸ್ತುತ ಲಯನ್ಸ್ ಕ್ಲಬ್ ಬಂಟ್ವಾಳದಲ್ಲಿಯೂ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರನ್ನು ಇಂದು ಅಭಿನಂದಿಸುತ್ತಿರುವುದು ಖಂಡಿತವಾಗಿಯೂ ನಮ್ಮ ಘಟಕದ ಹೆಮ್ಮೆ. ಬಂಧುಗಳೇ, ಜೋರಾಗಿ ಒಂದು ಚಪ್ಪಲೆಯ ಮೂಲಕ ಇವರನ್ನು ಅಭಿನಂದಿಸುತ್ತಿದ್ದೇವೆ. ದಯಮಾಡಿ ಬಂದಂತಹ ಎಲ್ಲ ಅಧ್ಯಕ್ಷರು ಇವರನ್ನು ಅಭಿನಂದನೆ ಸಲ್ಲಿಸಬೇಕೆಂಬ ಒಂದು ಚಿಕ್ಕ ಕೋರಿಕೆ. ಬಂಧುಗಳೇ, ಮಾತಿರಲ್ಲ ಲಕ್ಕದೂತಿದ್ದಾರೆ ಕೊರೋಡು ಬಂದು ವಿನತಿ ಮಾತುದಿಲ್ಲ ಅಂಚನೆ ವೇದಿಕೆಯನ್ನು ಪುನಂಚಿನ ಮಾತಾ ಸಭೆಗೆ ಶಾಲನ್ನು ಪೊದೆತದ ನೆಂಪುದ ಕಾಣಿಕೆಯನ್ನು ಕೊರದು ಅಂಚನೆ ಫಲವಸ್ತುದ ಕಾಣಿಕೆನಾರಿಗೆ ಸಂದೈತ ಮತ್ತದು ಮಾನಾದಿಗೆ ಮಲ್ಪೋಡು ಬಂದು ವಿನಂತಿ ಮತ್ತೊಂದಿಲ್ಲ. ನಮ್ಮ ಸಂಘಟನೆಯನ್ನು ಈತ ಬಲಯುತ ಆವಡಾಂಡ ಒಂಜಿ 10 ಜನಕ್ಲೇನು ಒಟ್ಟು ಮಲ್ಪೋಡಾಂಡ ಐತ ಪಿರವುದ ಬಸಾರಿಗೆ ಅತ್ತಂದೆ ಬೇರೆ ಗೊತ್ತು ಪಂದೆ ಎನ್ನುವೆ ತೇಪಂಡ ಒಂಜಿ
ಸಂಸ್ಥೆಯನ್ನು ಒಂಜಿ ಒಟ್ಟು ಪಾಡ್ದು 4 ಜನ ಒಟ್ಟು ಪಾಲ್ಪೋಡಾಂಡ ಐತ ಪಿರಾವುದ ಬಂಗ ಮಸ್ತ್ ಉಂಡು ಅಚಾದ ಆ ಒಂಜಿ ಕೆಲಸವನ್ನು ಮಲ್ದಿನಂಚಿನ ಶ್ರೀಯುತ ಶ್ರೀನಿವಾಸ್ ಸರ್ಗ ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಮಾಲಕರ ಸಂಘ ರಿಜಿಸ್ಟರ್ ನೆತ ಮಂಗಳೂರು ಘಟಕದ ಪರವಾದ ಮಲ್ಪುನಚಿನ ಮಾನಾದಿಗೆ ಇನ್ನಿತ ಈ ಒಂಜಿ ಕಾರ್ಯಕ್ರಮಡು ನಮ್ಮ ಸಂಘಟನಾ ಕಾರ್ಯದರ್ಶಿಯಾದ ಪುನಚಿನ ಶ್ರೀಯುತ ಭಾಸ್ಕರ್ ಗಟ್ಟಿ ಸರ್ ಅರೆಗ್ಲ ಒಂಜಿ ಮಾನಾದಿಗೆ ಮಲ್ಪುನಚಿನ ವ್ಯವಸ್ಥೆಯನ್ನು ಮಲ್ದ ದೇಮತದ ಆರ್ಲ ಮಾನಾದಿಗೆ ಕಟ್ಟಿಡು ಒಲಗ ಓಡ್ಪಂದು ಭಿನ್ನಾಯ್ತು ಒಂದಲ್ಲ ಅರ್ನ ವ್ಯಕ್ತಿ ಪರಿಚಯವನ್ನು ಮಾಡ್ತಾರೆ ಒಳ್ಳೆಯರು ನಿಶೀತ್ ಪೂಜಾರಿ ಖಂಡಿತವಾದ್ಲ ಬಂದಿಲ್ಲ ಒಂಜಿ ನಮ್ಮ ಒಂಜಿ ಕರ್ತವ್ಯ ಅಂದೆ ಪನೋಲಿ ಶ್ರೀ ಭಾಸ್ಕರ್ ಗಟ್ಟಿ ಸಂತೋಷ್ ತಗೊಟ್ಟು ಪ್ರತಿ ವಲಯಗಳಲ್ಲೂ ಸಂಘಟನೆಯನ್ನು ಉದ್ದೇಶಪೂರ್ವಕವಾಗಿ ಒಂದು ಉತ್ತಮ ಕಾರ್ಯಕ್ರಮವನ್ನು ಆಯೋಜಿಸಬೇಕೆಂಬ ಅಧ್ಯಕ್ಷರ ಯೋಚನೆ ಇಟ್ಟಾಗ ಅದನ್ನು ಯೋಜನಾ ರೂಪಕ್ಕೆ ತಂದು ಹಗಲಿರುಳು ಶ್ರಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ತೊಗೊಟ್ಟು ಉಳ್ಳಾಲ ವಲಯದ ಸಂಘಟನಾ ಕಾರ್ಯದರ್ಶಿಯಾದಂತಹ ಶ್ರೀ ಭಾಸ್ಕರ್ ಗಟ್ಟಿ ತೊಗೊಟ್ಟು ಇವರನ್ನು ಅಭಿನಂದಿಸುತ್ತಿರುವುದು ಮಂಗಳೂರು ಘಟಕದ ಹೆಮ್ಮೆ. ಖಂಡಿತವಾಗಿಯೂ ಬಂದಂತಹ ಎಲ್ಲ ಅತಿಥಿ ಅಭ್ಯಂತರು ದಯಮಾಡಿ ಅವರನ್ನೊಂದು ಅಭಿನಂದನೆ ಸಲ್ಲಿಸಬೇಕೆಂದು ವಿನಮ್ರವಾಗಿ ವಿನಂತಿಸುತ್ತಿದ್ದೇನೆ. ದಯಮಾಡಿ ಅತಿಥಿ ಅಭ್ಯಾಗತರು ಎಲ್ಲರೂ ಸೇರ್ಕೊಂಡು ಹಾಗೇನೆ ಎಲ್ಲರೂ ಎದ್ದು ನಿಂತು ಅವರಿಗೆ ಚಪ್ಪಾಳೆ ತಟ್ಟುವ ಮೂಲಕ ಈ ಒಂದು ಶಾಮಿಯಾನ ಉದ್ಯಮದಲ್ಲಿ ಕಳೆದ 35 ವರ್ಷಗಳಿಂದ ತನ್ನನ್ನು ತಾನು ತೊಡಗಿಸಿಕೊಂಡು ಅದೆಷ್ಟೋ ಕಾರ್ಯಕ್ರಮಗಳಲ್ಲಿ ಚಪ್ಪರದ ವ್ಯವಸ್ಥೆ ಹಾಗೇನೆ ಇನ್ನಿತರ ವ್ಯವಸ್ಥೆಗಳನ್ನು ಮಾಡುವ ಮೂಲಕ ಎಲ್ಲರ ಮನಗೆದ್ದಂತಹ ಒಂದು ವ್ಯಕ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನಮ್ಮ ಸಂಸ್ಥೆಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಭಾಸ್ಕರ್ ಗಟ್ಟಿ ಇವರಿಗೆ ಮಾಡುವಂತಹ ಸನ್ಮಾನ ಕಾರ್ಯಕ್ರಮ. ಸನ್ಮಾನವನ್ನು ನೆರವೇರಿಸಿಕೊಟ್ಟ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಹಾಗೇನೆ ಸನ್ಮಾನವನ್ನು ಸ್ವೀಕರಿಸಿದಂತ ಭಾಸ್ಕರ್ ಗಟ್ಟಿ ಸರ್ ಶ್ರೀಯುತ ಉಮನಾಥ್ ಸುವರ್ಣ ಇವರು ಒಂದೆರಡು ಮಾತುಗಳ ಮೂಲಕ ನಾನು ಸ್ವಾಗತ ಮಾಡ್ತೇನೆ. ದಯಪಂಡ ಒಂದು ಬಾರಿ ಕುಸಿತ ದಿನ ನಮ್ಮ ಮಾತ ಒಟ್ಟಿಗೆ ಅವ್ರದ್ದು ಮಂಡ ಒಂಜನೊಂಜು ಕಾಲೋಡು ನಮ್ಮನ್ನು ಯಾನು ಏಪದ ಪನಿಯರುಂಡು ನಂಗೆ ಓಲು ಪೋಂಡಲ್ಲ ನಂಗೆ ನಮ್ಮನ್ನು ಒಟ್ಟಿಗೆ ಮಲ್ಪೆರೆ ಏರೆಗಳ ಆತು ಯಾನು ಎಕೊರ ಪಂಡೆ ಅಂಚಾದು ಪುಣ ಒಂದು ಪಾತ್ರೆ ವೇದಿಕೆ ಇನ್ನು ನಮ್ಮ ಜಾಲಿಡು ಕುಸಿಟ್ಟು ಕಾರ್ಯಕ್ರಮ ತೂದು ಎಡ್ಡೆ ಸೋಕಡು ಜಾಲಿ ಮಲ್ಪೆರೆ ಬೈದಿನ ಅಂಚಿನ ಸಂದರ್ಭ ಈ ಟೈಮುಡು ಯಾನು ಪಾತ್ರೆದೆ ಅವೇನು ನಮ್ಮ ನಿಖಿಲ್ನ ಟೈಮನ್ನು ವೇಸ್ಟ್ ಮಲ್ಪೆರೆ ತಯಾರಿಜ್ಜಿ ಅಂಚಾದು ಪುಣಗ ಇನ್ನು ಬೈದಿನ ಮಾತೆರೆಗಳ ಹಿಂಗೆ ಮಸ್ತ್ ಖುಷಿ ಒಂಜಿ ಟೈಮುಡು ನಮ್ಮ ಒಟ್ಟಿಗೆ ಆಪನ ಒಂಜಿ 5 ಜನ ಎತ್ತಿನ 10 ಜನ ಎತ್ತಿನ 25 ಆದೆ ಮಂಜಿರೋಡು 75 ಜನ ಅದು ಒಂಜಿ ಸಂಘಟನೆ 3 ವರ್ಷದವರು ತುಂಬ ಆತನದಾಂಡ ಐಕೆ ಈ ವೇದಿಕೆ ಉಪ್ಪುನಕುಲ್ಲ ಎಂಗ್ಲಿಗೆ ನೀ ಸನ್ಮಾನ ಮಲ್ಚಿನ ಅಂಚಿನ ಶ್ರೀನಿವಾಸ್ ಪೂಜಾರ್ಲುಳ್ಳೇ ಆರೆ ಕ್ಲಬ್ದ ನೆತ್ತ ಅಧ್ಯಕ್ಷರಾಗಿ ನಡೆದಾದ್ರೆ ಆರು ಮೆಲ್ಲ 5 ರೂಪಾಯಿ ಜಾರದು ಪೋಯಿರು ಅಂಜಾದ ಪುಣಗ ಇತ್ತ ಎಂಕಲ್ನೊಟ್ಟಿಗೆ ಆರು ಉಳ್ಳೇರು ಸರ್ ಇರು ಏಪಲ ಎಂಕಲ್ನೊಟ್ಟಿಗೆ ಉಪ್ಪಡು ದಯಬಂಡ ಇನಿ ಈತ ಜನ ಇರು ಉಲ್ಲಾಲದ ಈ ಒಂಜಿ ರೈಮ್ ಬುಕ್ ಎಂಕ್ಲೆ ಪ್ರಥಮವಾದ ನಮ್ಮ ಈ ಬೆಮ್ಮದ ರೈಮ್ ಆರು ಮಸ್ತ್ ಭಂಗ ಬೈದಿನ ಜನ ದಯಬಂಡ ನಮ್ಮ ಸಾಮ್ಯನ ಮಾಲಕರಿಗೆ ಬೋಡ್ತಿನ ಆತು ಓಲೋಲು ಮತ ಹೋದು ಒಟ್ಟಿಗೆ ಮಲ್ಪಡ ಮಲ್ತೇನೆ ನಾನು ಯಾಕೊಡ ಪಂತೇನೆ ಅಂಜನೆ ನಂಗೆ ತೆಗೆದಿನ ಇನ್ನಿ ಉಲ್ಲಾಲ ವಲಯದ ಕಾರ್ಯಾಧ್ಯಕ್ಷರಲ್ಲಿ ಅಡ್ಡ ಉಳ್ಳೇರು ಬೊಕ್ಕ ವೇದಿಕೆ ಮುಖ್ಯವಾದ ನಮ್ಮ ದಕ್ಷಿಣ ಕನ್ನಡ ಸಾಮ್ಯನ ಮಾಲಕರ ಸಂಘದ ಅಧ್ಯಕ್ಷರಾಗಿ ನಂಚಿನ ಪಾಪ ಅರೆ ನಾನು ಏಪಲ ಅರ್ಣ ಮಿತ್ತೆ ಕೊಂಚ ಬಾರಿ ಮೋಕೆ ದಯಪಂಡ ಒಂಜಿ ಸಂದರ್ಭಡು ಆರು ಎಂಕಲ್ನ ನೀರು ಮರ್ಗೋ ಬರೋಡು ನನ್ನ 5 ಜನ ಲೆಪ್ಪುನಗ ಅಕಳು 9 ಜನ ಕಾರಡು ಒಟ್ಟಿಗೆ ಬರ್ತದೆ ಎಂಕುಲು 5 ಜನ ಅಕಳು 9 ಜನ 2 ಕಾರಡು ಒಟ್ಟಿಗೆ ಬರ್ತದೆ ಎಂಕಲ್ನ ಒಂಜಿ ಸಾಮ್ಯಾನದ ಒಂಜಿ ಆಫೀಸ್ ಇಲ್ಲೇ ಬುಟ್ಟಂದಿನ ಒಂಜಿ ಆಫೀಸ್ ಮೀಟಿಂಗ್ ಮಲ್ತೀನಿ ಆ ಎಂಕ್ಲೆ ಮಸ್ತ್ ಬೇಜಾರಿರ್ತೇನೆ ಒಂದು ಮಲ್ಪರ ಆವ ಒಂದು ಸಾಧ್ಯನೇ ಇಜ್ಜಿನ್ನೆ ಕೊಂಚ ಒಡ್ಡದಿ ಕಡೆ ಪೋನಾಗಲ್ಲ ಎಂಕ್ಲೆ ಗವ್ವಿ ಹೂವನ್ನೆಲ್ಲ ಒಂದು ಸರಿಯಾಪುನಂಚಿನ ಸಂದರ್ಭ ಈ ಸಾಮ್ಯನ ಮಾಲಕರನ್ನು ಏರೇನು ಬೋಂಡಲ್ಲ ಒಟ್ಟಿಗೆ ಮಲ್ಪೊಡಿ ಈ ಸಾಮ್ಯನ ಮಾಲಕರನ್ನು ಒಟ್ಟಿಗೆ ಮಲ್ಪರ ದಯಬಂಡ ಇತನೇಟ ರೈಮ್ನ ಒಂಜಿ ಗಾಡಿ ಬೋನಾಗ ನಮ್ಮ ಭಾಸ್ಕರ್ಲ ಎಡ್ಡೆಡ್ ಇತ್ತಾರ ಅಂತ ಕೇಳಲಿ ಒಂದು ಪರ್ಸನಲ್ ನಿಖಲು ಪಾತಿರ್ಲಿ ದಯಬಂಡ ಎಂಕುಲು ಒಟ್ಟಿಗೆ ಇದ್ದಾನೆ ಎಂಕುಲು ಒಂಜಿ ವಾಮಂಜೂರದ ಯುವರಾಜ್ಯರ್ನ ಹತ್ತನ ಕಟಿಲೇಶ್ವರದ ನಿಸಿತೇರ್ನ ಸಾಮ್ಯನ ಪೋಪುಂಡಾಂಡ ಅವು ಏರ್ನ ಮಾರ ಒಂಜಿ ತೂಲ ಅಂದ ಕೆಲಸದ ಬನ್ಪುಣಿ ಒಂದು ಸಾಮ್ಯನದ ನೆಟ್ಟು ಪೋಂದು ಪಂಡ ನಂಗೆ ಅಂಚನ ಒಂಜಿ ಎಂದಿತ್ತು ನೀನು ಈತ ಒಗ್ಗಟ್ಟಿಗೆ ಬೈದ್ರೆ ಒಂದು ಮಲ್ಲ ಒಗ್ಗಟ್ಟು ಒಂದು ಬೈದಿನ ಒಂಜಿ ಎಣ್ಣೆ ಲೆಕ್ಕೋಡು ಒಂಜಿ 40% ಮಾತ್ರ ನಾನು 80% ಕೆಲಸ ರಾಯಣ್ಣು ದಯಬಂಡ ನಿಖಲು ಒಟ್ಟಿಗೆ ದಾದ ಮಲ್ಪರು ಇನ್ನು ದಾದ ಮಲ್ತಾರೆಂದು ಬನ್ಪುಣತ್ತೆ ನಮ್ಮ ಮಾತ ಸೇರಿದು ದಾದ ಮಲ್ಪೋಡುವ ಬನ್ಪುಣ ಆ ಆತ್ಮವಿಶ್ವಾಸ ನಮ್ಮ ಮಿತ್ತಿತ್ತಿಂದಾಂಡ ನಂಗೆ ದೇವೇರ್ನ ಸಹಲ ಅಂಚನೆ ಮಾತೇರ್ನಲ್ಲ ಗುರು ಹಿರಿಯರ್ನ ಆಶೀರ್ವಾದ ಉಪ್ಪಡು ಬಂಡದ ಈ ಒಂಜಿ ಎಡ್ಡೆ ಕೆಲಸವನ್ನು ಮಲ್ತಾರೆ ಭಾರಿ ಕುಸಿತ ಸಂತೋಷದ ವಿಷಯ ಅಂಚಾದ ಪುಣಗ ಎಂಕ್ಲಿಗೆ ಆನಿದ 5 ಜನ ಅಕ್ಕಳು 9 ಜನ ಬಂದಾಗ ಎಂಕ್ಲು 5 ಜನ ಕೊಲ್ದಿನ ಆ ಒಂಜಿ ಮನಸ್ಸು ಇನಿಕ್ಕಿಲ ಪೋಪುಜವು ಅಂಚಾದ ಪುಣ ಇನಿ ಖಾಲಿ ಉಳ್ಳಾಲ ವಲಯಡು ಎಂಕ್ಲು ನಿಕ್ಲೆ 9 ಜನ ತೋಡುಂದಾಂಡ ಅವೊಂಜಿ ಏತ್ತು ವಿಷಯ ಉಮನಾಥ್ ಸುವರ್ಣ ನಡೆದಲ್ಲ ಹತ್ತಿನ ಬಾಬನ್ ನಡೆದು ಎಂಕ್ಲರ್ದು ವೇದಿಕೆ ಕುಳಿದು ನಡೆದ ಆದಿರತ್ತಿ ಎಂಕ್ಲೊಂಜಿ ಟೀಮ್ ಉಂಡು ಸ್ವಲ್ಪ ಕುಳ್ದಿನ ಕುಳ್ಳಿರು ಮಸ್ತ್ ಜನ ನಿಶಿತರಾವಡು ಯುವರಾಜರಾವಡು ನಮ್ಮ ಹರೀಶ್ ಬಾಲನ್ನಿ ಅಕ್ಕ ಶಾನ್ಯಾಮು ಭಾಸ್ಕರ್
ನಲ್ಲ ಒಂದು ಪುದರ್ ಬಣ್ಣದ ಬಂಡ ಆ ಒಂದೇ ನಮ್ಮ ಎದುರು ಪ್ರಜ್ವಲ್ ಆರು ಫಸ್ಟ್ ಬಣ್ಣ ಎಂಕಲ್ನ 5 ಜನ 6 ಇರ್ತೀನಿ ಈ ಜನ ಇಂಚಿನ ಮರ ಪೆಟ್ಟಿಗೆ ಬಿಂದು ಮೈದಿನ ಒಂದು ಚೂರುಂತುಲೆ ಎಂಕಲ ಅರೇನು ತೋದಿರ್ದು ಬಣ್ಣ ಎಂಕಲ ಒಗ್ಗಟ್ಟು ಮಲ್ಪರ ಬಲ್ಲಿ ಬಂದಿದೆ ಈ 4 ಜನ ಟೀ ಜನ ಮಲ್ಲ ಜನ ಅಂದತ್ತ ಪೆಟ್ಟಿಗೆ ಬಿಂದು ಮೈದಿನ ಅಂದೆ ಅರೇನು ತೋನ ಎಂಗ್ಲೆ ಪೋಟಿಗೆ ಅಂತು ಅಂಚಾದ ಪುಣಗ ನಲ್ಲ ಒಂಜಿ ಪೂರ ಜನತ ಪುದರ್ ಪಂಡಿಜಿಂದ ಬೇಜಾರು ಮಲ್ಪಡ್ಚಿ ನೆಕ್ ನನಂಜಿ ವೇದಿಕೆ ಮಲ್ಪಗ ನಮ್ಮ ಮಾತೆರೆಗಳ ಸನ್ಮಾನ ಎಂಗೆ ಭಾರಿ ಖುಷಿ ಆಯ್ನಿ ನಮ್ಮ ಶ್ರೀನಿವಾಸ ಪೂಜಾರಿಗೆ ಎಂಕ್ಲೆ ಮತ್ತು ಪೂರದಿಗಳ ಸನ್ಮಾನ ಆತನು ಅದ ಅರೇನು ಸನ್ಮಾನ ಮಲ್ತೀನಿ ಸನ್ಮಾನ ಅಂದತ್ತವು ಅವು ನಮ್ಮ ಕೊರ್ಪುನ ಒಂಜಿ ಗೌರವ ಅವು ಕೊರಿಯರತ್ತ ಒಂಜಿ ಭಾರಿ ಖುಷಿ ಆಂಡಿ ಈ ಒಂಜಿ ಅರೆಗೆ ಈ ಉಲ್ಲಾಲದ ಈ ವಲಯದ ಪೂರ ಸಾಮಾನ್ಯ ಮಾಲಕರಿಗೆ ಎನ್ನ ವೈಯಕ್ತಿಕವಾದ ನಾನು ಧನ್ಯವಾದ ಕೊರೊಂದು ನಾನು ಪಾತಾರೆ ಅವಕಾಶ ಕೊರನ ಈ ವೇದಿಕೆ ಬೊಕ್ಕ ವೇದಿಕೆ ಇತ್ತಿನ ನಮ್ಮ ಗಣ್ಯರೇ ಅಂಚನೆ ನೀ ಮಾತಿರಲ್ಲ ನೀವು ಒಗ್ಗಟ್ಟು ಉಪ್ಪಡು ಉವೇ ಒಂಜಿ ಇನ್ನು ನನ್ನ ನಮ್ಮ ಬೇರೆ ಕಮ್ಮಿಡ್ ಮಾಡಿಯರು ನಿಸಿತ್ತೇರು ಕಮ್ಮಿಡ್ ಮಾಡಿಯರು ನಮ್ಮ ಆ ಭೇದ ಒಪ್ಪುಜಿ ಭೇದ ಬರಿಯರ್ಲ ಬಲ್ಲಿ ಅಂಜಾದ ಪುಣ ನಮ್ಮ ಮಾತಿರಲ್ಲ ಒಗ್ಗಟ್ಟು ಉಪ್ಪು ಬಂದದ್ದು ಎನ್ನ 2 ಪಾತ್ರ ಇಲ್ಲದ 4 ಮೂಲ ಇರದಿಲ್ಲ ಒಂಜಿ ಪುಡ ಇರೋದು ರೈಮಿಪ್ಪು ಬುಕ್ಕೊಂಜಿ ಪುಡದು ನಾಗರಾಜರಿಪ್ಪರು ನಾಂಜಿ ಪುಡ ಇರೋದು ನಮ್ಮ ಗಟ್ಟಿ ಭಾಸ್ಕರ್ ಗಟ್ಟಿಪ್ಪು ಅವೇ ರೀತಿ ನಮ್ಮ ಕ್ಲೈವೇರಿಪ್ಪು ಅಂಚನೆ ಉಮಾನತೆರಿಪ್ಪೇರು ಮೆಕ್ಕಲು ಪೂರ ಮೂಲು ಪ್ರಯತ್ನ ಮಂತ್ರಿದಾತ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡೆ ಕುಡ್ಲದ ಸಂಘಟನೆ ಗಟ್ಟಿಯುಂಡು ಪೊರ್ಲುಂಡು ಅತನ ಒಗ್ಗಟ್ಟು ನಡ್ಬಿಡೇನು ತೋಜಾದ ಕೊರೊಂದುಂಡು ನಮ್ಮ ಒವೇ ರೀತಿಯ ಮೀಟಿಂಗ್ ಡಿಪಾಡ್ ಇತ್ತೆ ಈ ಪರ್ತರು ಜನ ಕಮ್ಮಿ ತೋಜಿನಲ್ಲ ಅಕ್ಲು ಮಾಂತರ್ನ ಸಹಕಾರ ಮಲ್ಲ ಮಲ್ಲ ಧನಿಕುಲ್ನ ಅಕ್ಲು ಮೂಲ ಎದುರುಕೊಳ್ಳುದೇರು ಸುಮಾರು ಸಲ ಮುಖ ತೋವಿನ ವಿವಿಧಿಪ್ಪು ಅವೇ ರೀತಿ ನಮ್ಮ ರಾವ್ ತಲ್ಪದ ಮಾಂತ ಮಲ್ಲ ಮಲ್ಲ ಶಾಮೆಂದಕ್ಲೆ ಪೂರೆಲ್ಲ ಈ ನಮ್ಮ ಒವೇ ಪ್ರಾಯದ ವ್ಯತ್ಯಾಸದಿ ನಂಗೆ ಒವೇ ಜಾತಿ ಧರ್ಮದ ವ್ಯತ್ಯಾಸದಿ ಒಂಜೇ ನಮ್ಮ ಮೂಲಪುರ ಗೊಬ್ಬೆ ಅತಿ ಮಾತ ಗೊಬ್ಬದರತೆ ಅವು ಭಾರಿ ಖುಷಿ ನಮ್ಮ ಗೊಬ್ಬನಕ್ಲೆ ದುಮ್ಮ ಶಾಮಿಯಾನ ಪಾಡು ಅಂತ ನಮ್ಮ ಪೋದ ಕಾತುಕೊಳ್ಳು ಅಂತ ನಂಗೆ ದಾಲ ಗೌರವ ಇದ್ದಾನೆ ಅದನ್ನ ನಮ್ಮ ಬುಕರೆ ಸನ್ಮಾನ ಪೇರ ಚಾಯರ್ ಬಿಡು ಪದ ಇರುವಂತ ಒಂದು ವ್ಯವಸ್ಥೆ ಮಂತ ನಮ್ಮ ಅಕ್ಲ ಫಂಕ್ಷನ್ ನಮ್ಮತ್ತು ಅಂತ ಇತ್ತೆ ನಮ್ಮ ಫಂಕ್ಷನ್ ಬಾಕಿದಾಕ್ಲು ತುಪ್ಪು ನಾಡಿ ಒಟ್ಟ ಮನ್ಸರ್ ಒಂದು ಖುಷಿಯಾದ ವಿಚಾರ ಸಂಘಟನೆಗೆ ನನಂಜಿ ಪಾತ್ರ ಇಜ್ಜಿ ನನಾತ ಈ ಸಂಘಟನೆ ಬಲವರ್ಧವಾಡು ಮಾತ ಕಾರ್ಯಕ್ರಮ ತಿಂಗಳು ಮನ್ಪೇರ ಖಂಡಿತ ಕಷ್ಟ ಉಂಡು ಆನ ಮೂಜಿ ತಿಂಗಳು ಗೋರಂಡಲ್ಲ ನಮ್ಮ ಇಂಚಿನ ಕಾರ್ಯಕ್ರಮ ಅದ್ದೂರಿ ಅದು ವಲಯ ಮಂತೊಂದು ಬೈ ಅಥವಾ ತಾಲೂಕು ಮಂತೊಂದು ಬೈ ಖಂಡಿತ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಪೇರು ಪುರುಸೋರು ಪೊರ್ತುಜ್ಜಿ ಟೈಮ್ ಇಜ್ಜಿ ಪೂರ ಪಕ್ಕಡೆ ನಂಗೆ ಮನಸ್ಸಿತ್ತಿನ ನೆಕ್ ಜಿಕೆ ಸಾಕ್ಷಿ ದಯಬಂಡ ಅರ್ಥಲ ಯಾರು ಮೂಡಬಿದ್ದರೆ ಅಥವಾ ಇಡೀ ನಮ್ಮ ದಕ್ಷಿಣ ಕನ್ನಡ ಫುಲ್ ರಾಷ್ಟ್ರೀಯ ಪುನರಂಡಾರು ಆರು ಒಂಜಿ ಮನಸ್ಸು ಮಂತನ ಕಾರ್ಯಕ್ರಮ ಒಂಜಿ ಕಾರ್ಯಕ್ರಮ ತಪ್ಪಾಯ್ತು ದಾಲ ಪ್ರಯೋಜನ ಇದ್ದಿ ನಮ್ಮ ಸಂಘಟನೆ ನಂಬಿಕೆ ಗೌರವ ಈ ಸಂಘಟನೆ ನನಾತ್ ಗಟ್ಟಿಯಾವಡು ಅಂಚನೆ ಇನಿಕ್ ಭಾರಿ ಪ್ರಯತ್ನ ಮಂತನ ರಾಯಿ ಮೇರೆಗೆ ನನವರ ಒಂದಿಸ ಒಂದು ನನಲತ್ ಕಾರ್ಯಕ್ರಮ ಪೊರ್ಲಾವಡೋದಕ್ಕೆ ಏನೊಂದು ಅವಕಾಶ ಕೊರ ನಿಕ್ಲೇಪುರ ಒಂದಿಸ ಒಂದು ಎನ್ನ ಪಾತ್ರ ಅಂಚನೆ ನನಾತ್ ಸಂಘಟನೆ ಬಲಯುತ ನಮ್ಮ ಸಂಪೂರ್ಣ ಸಹಕಾರ ಜಿಲ್ಲಾಧ್ಯಕ್ಷರಾದ ತಾನು ಕೊರಪೆ ಪಂಪಿನಂಚಿನ ಭರವಸೆದೊಟ್ಟಿಗೆ ಈ ಒಂದು ಕಾರ್ಯಕ್ರಮಕ್ಕೂ ಬರ್ತದೆ ಈ ಒಂದು ಕಾರ್ಯಕ್ರಮವನ್ನು ಪೊರ್ಲು ಮತ್ತು ಕೊರನಂಚಿನ ಶ್ರೀಯುತ ನಮ್ಮ ಜಿಲ್ಲಾಧ್ಯಕ್ಷರಾದ ಪುನಂಚಿನ ಶ್ರೀಯುತ ಬಾಬು ಕೆ ವಿಟ್ಲ ಸಾರಿಗೆ ಎಂಕಲು ತರಬಗಾದು ಸೊನ್ಮೇಲೆ ಸಂದಾಯ್ತ ಮತ್ತೊಂದು ಅಭಿಯಾನದ ವ್ಯವಸ್ಥೆ ಬಕ್ಕೊಂಜಿ ಸ್ಟೇಜ್ ವ್ಯವಸ್ಥೆ ಮಲ್ತುಕೊರ್ನಂಚಿನ ನಮ್ಮ ರೈನಂಚಿನ ನಮ್ಮ ಉಪಾಧ್ಯಕ್ಷರೈನಂಚಿನ ಶ್ರೀ ರೈಮೂಚಿಲ್ UBM ಶಾಮಿಯಾನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಯಾವುದೇ ಒಂದು ಕುಂದುಕೊರತೆ ಬಾರದಂತೆ ವ್ಯವಸ್ಥಿತವಾಗಿ ನಡೆಸಿದಂತ ಶ್ರೀಯುತ ರೈಮ್ ಉಚಿಲ್ ಸರ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗೌರವ ಅಂಚನೆ ಬಂಧುಲ ಇನಿ ಕಾಂಡ ನಮ್ಮ ಬನ್ನಗನ್ನೆ ನಂಕೊಂಜಿ ಬಾರಿ ಒಂಜಿ ಶೋಕದ ಟಿಫಿನ್ ವ್ಯವಸ್ಥೆ ಮಲ್ತುಕೊರ್ನಂಚಿನ ಪದ್ಮನ್ನೆ ಮೇರ್ಲ ಒಂಜಿ ವೇದಿಕೆ ಬರೋಡು ಬಂದು ಮೇರನೊಂಜಿ ಮಂಗಳೂರು ಘಟಕದ ಪರವಾಗಿ ಕೇಳೊಂದಿಲ್ಲ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಮಾಡಿದಂತಹ ಶ್ರೀಯುತರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಗೌರವ ಸಲ್ಲಿಸುವಂತಹ ಕಾರ್ಯಕ್ರಮ ದಯಮಾಡಿ ಎಲ್ಲರೂ ಜೋರದ ಚಪ್ಪಾಳೆ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ಈ ಮೂಲಕ ವಿನಂತಿಸ್ತಾ ಇದ್ದೆ ಅಂಚನೆ ಕಾರ್ಯಕ್ರಮದ ಉದ್ಯೋಗ ನಂಕೊಂಜಿ ಬಾರಿ ಒಂಜಿ ಶೋಕದ ಸ್ನಾಕ್ಸ್ ಕೊರ್ದು ಸಾಕಾರ ಮಾಡ್ತಿನಾರು ಶೃಂಗಾರ ಕ್ಯಾಟರಿಂಗ್ ದ ಮಾಲಕರೈ ನೆಂಚಿನ ಶ್ರೀನಿವಾಸ್ ಮೇರ್ಲ ಒಂಜಿ ವೇದಿಕೆ ಬರೋಡು ಬಂದು ವಿನಂತಿ ಮಾಡ್ತೊಂದಿಲ್ಲ ನಂಗೆ ಈತೊಂದು ಶೋಕುಡು ಕಾರ್ಯಕ್ರಮ ಮೂಡ್ದು ಬರೋಡು ಅಂದಂಡ ಐಕ್ ಸಾಕಾರ ಕೊರ್ನಾರು ಸೌಂಡ್ಸ್ ಕೊರ್ದು ಸಾಕಾರ ಕೊರ್ನಾರು ಸುಬ್ರಹ್ಮಣ್ಯ ಸೌಂಡ್ಸ್ ದಾರು ಅರೆಗ್ಲ ಒಂಜಿ ಸೊಲ್ಮೇನ್ ಸಂದಾಯ್ತ ಮಲ್ತೊಂದಿಲ್ಲ ಆಯ್ತಾ ಸಿಬ್ಬಂದಿ ಬಂದ ವೇದಿಕೆ ಬೋರ್ಡ್ ಬಂದು ಕೇಳೊಂದಿಲ್ಲ ಸೌಂಡ್ ಸಿಸ್ಟಮ್ ವ್ಯವಸ್ಥೆ ಮಲ್ದಿನಕ್ಲಿಗೆ ಐತೆ ಗೌರವ ಸಂದೇಶ ಮಲ್ಪುನಚ್ಚಿನ ಕೊಡ್ತು ತಮ್ಮ ಸಿಬ್ಬಂದಿ ಈ ಒಂದು ಗೌರವವನ್ನು ದೇತನೊಂದಿಲ್ಲ ಅಂಚನೆ ಈ ನರತಿನಚ್ಚಿನ ಈತೊಂಜಿ ಕ್ರೀಡೆದ ನಂಗೊಂಜಿ ಪ್ರೈಸಿನ ಬಹುಮಾನ ಕೊರ್ನಾರು ನಮ್ಮ ಶ್ರೀ ಕಟೀಲ್ ಮಾಡೂರ್ದ ಮಾಲಕರ ನೆಂಚಿನ ವೇಣುಗೋಪಾಲ್ ಶೆಟ್ರ್ ನೇರ್ಲ ಇತ್ತಿನ ಬಂದ ನಂಜಿ ವೇದಿಕೆ ಬರೋಡು ಬಂದು ಕೇಳೊಂದಿಲ್ಲ ಮೆರಗಲ ಘಟಕದ ಪರವಾದ ಸೊಲ್ಮೇಲು ಇವತ್ತಿನ ಕಾರ್ಯಕ್ರಮದ ಬಹುಮಾನದ ಪ್ರಾಯೋಜಕತ್ವವನ್ನು ವಹಿಸಿಕೊಟ್ಟಂತಹ ವೇಣುಗೋಪಾಲ್ ಶೆಟ್ಟಿ ದಯಮಾಡಿ ಇವರು ವೇದಿಕೆ ಮೇಲೆ ಬರಬೇಕು ಬಂದಿಲ್ಲ ಇಲ್ಲಿತ ಕಾಂಡೇರ್ ದಿಂಚದಲ್ಲ ನಮ್ಮ ಒಂಜಿ ಈತೊಂಜಿ ಶೋಕದ ಕಾರ್ಯಕ್ರಮ ಒಂಜಿ ವಿಡಿಯೋದ ಮೂಲಕ ನಮಗೊಂಜಿ ಪತ್ರಕರ್ತರಾದ ಬೈದೇರಿ ಆರೆಗ್ಲ ಸೊಲ್ಮೇನ್ ಸಂದಾಯ್ತು ಒಂದು ಆರ್ಲ ಒಂಜಿ ವೇದಿಕೆ ಬರ್ತದೆ ಅತಿಥಿನ ಕಳೆದ ಮೊಮೆಂಟ್ ತಗೊಂಡು ಬಂದು ಕೇಳೊಂದಿಲ್ಲ
ಈ ಒಂದು ಎಲ್ಲ ಕಾರ್ಯಕ್ರಮಗಳ ವಿಡಿಯೋ ಚಿತ್ರೀಕರಣದ ಮೂಲಕ ನಮ್ಮೆಲ್ಲರ ಈ ಒಂದು ಕಾರ್ಯಕ್ರಮವನ್ನು ನೆನಪಿನ ಬುದ್ಧಿಯನ್ನು ನೆನಪಿನ ನಾವಿಕನಾಗಿ ಬಂದು ಇವತ್ತಿನ ಈ ಒಂದು ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳ ನೆನಪನ್ನು ತನ್ನ ಕ್ಯಾಮರಾದೊಳಗೆ ತುಂಬಿಸಿಕೊಟ್ಟಂತಹ ಶ್ರೀಯುತರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಾವು ಆಭಾರಿಗಳಾಗಿದ್ದೇವೆ. ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಹಾಗೆಯೇ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕ್ಲೇವರ್ ಡಿಸೋಜ ಸರ್ ಇವರು ತಮ್ಮ ಅಧ್ಯಕ್ಷೀಯ ಮಾತುಗಳೊಂದಿಗೆ. ಮಾತರಿಗಳ ನಮಸ್ಕಾರ. ಇನ್ನಿತ್ತ ಈ ಒಂಜಿ ಪೊರ್ಲುದ ಲೇಸಿ ತೊಕ್ಕುಟು ವಲಯಡ್ ಆಪುನಿ ಬಂದಾಂಡ ಎಂಕ್ ಫಸ್ಟ್ ಅದು ಯಾನ್ ಸೆಲ್ಯೂಟ್ ಹಾಕನಿ ಮುಲ್ತ ರೈಮ್ ಸರ್ಗೆ ಓನ್ಲಿ ರೈಮ್ ಸರ್ ಇರು ದಯಮಲ್ತು ಒಂಜಿಗಳಿಗೆ ವೇದಿಕೆ ಬರಡು ಅವಳೊಂಜಿ ಶಾಲ್ ಉಂಡು ಎಲ್ಲೇ ಕೊರ್ಲೆ ಅವು ನಾನು ರಹೀಮ್ ಸರ್ಗೆ ದಾಯಿಗೊಂಜಿ ಇನ್ನೊಂದು ಶಾಲ್ ಪಾಡಿಯ ಬಂದ ಒಂಜಿ 2 ವರ್ಷದ ದುಂಬು ಎಂಕ್ಲೆಗ್ ಮುಲ್ತ ತೊಕ್ಕೊಡ್ದ ಪ್ರತಿ ಒಂಜಿ ವಿಷಯಗ ಸ್ಪಂದನೆ ಕೊರೊಂದಿತ್ತಿನ ಒಂಜಿ ವ್ಯಕ್ತಿ ಬಂದ ಅವು ರಹೀಮ್ ಸರ್. ಇನ್ನು ಇಂಚಿನ ಒಂಜಿ ಬಾರಿ ಮಲ್ಲ ಕಾರ್ಯಕ್ರಮ ನಮ್ಮ ಭಾಸ್ಕರ್ ಗಟ್ಟಿನ ನೇತೃತ್ವದ ಆತಂಡ್ ಆಂಡಲ ಇನ್ನು ಭಾಸ್ಕರ್ ಗಟ್ಟಿ ಎದುರು ಉಳ್ಳೇರು ಸ್ಟೇಜ್ ಉಳ್ಳೇರು ಖಂಡಿತವಾದ ಆರಿನಿ ಉತ್ತಮ ರೀತಿಯ ಎಂಗ್ಲೆಗೆ ಸ್ಪಂದನೆ ಕೊರೊಂದುಲ್ಲೇರಿ ಆಂಡಲ ಐಕ್ ಬೋಡನ ಗಟ್ಟಿದ ಫೌಂಡೇಶನ್ ಬಾರ್ದಿನಾರು ರಹೀಮ್ ಸರ್ ಅವ ಇನ್ನಿಟ್ಟಾರಿಗೆ ನಾನು ಫಸ್ಟ್ ಥ್ಯಾಂಕ್ಸ್ ಮಾಡೋದಿಲ್ಲ ಇನ್ನಿತ ಕಾರ್ಯಕ್ರಮಕ್ಕೆ ನನ್ನ ಎದುರುಗ್ಲ ಬೇತೆ ವಲಯಡ್ ಇಂಜಿನ ಕಾರ್ಯಕ್ರಮ ಖಂಡಿತವಾದಲ್ಲ ಕುಡ್ಲಾಡ ಆಪುಂಡು ಅಪಗಲ ನಿಕ್ಕಲು ಮಾತಿರ್ಲ ತೊಕ್ಕೂಡ್ದಕ್ಲ ಆಡ ಬರೋಡು ಇಂಜಿನ ಕಾರ್ಯಕ್ರಮನ ಸಕ್ಸಸ್ ಮಲ್ತ ಕೊರೋಡು ಬಕೊಂಜಿ ನೆಕ್ ಕಾರಣಕರ್ತ ಇನ ಸೆಕೆಂಡ್ ವ್ಯಕ್ತಿ ಉಳ್ಳೇರು ನಾಗರಾಜ್ ಸರ್ ನಮ್ಮ ಕುಡ್ಲದ ಸಂಘಟನಾ ಕಾರ್ಯದರ್ಶಿ ಅರೆಗೆ ಯಾನು ಓವುಲ ಶಾಲ್ ಪಾಡೋಜಿ ದಯಬಂಡ ಅರೆಗೆ ಓವುಲ ಒಂಜಿ ಪಾತಿರ್ಂಡ ಯಾನು ಓವುಲ ಪುಗಾರ್ತೆ ಕೊರಂಡ ಖಂಡಿತವಾದ ಅಧ್ಯಕ್ಷರು ಪಲ್ಲಕ್ಕನೆ ನಾಗರಾಜನ ವೇದಿಕೆ ಬೋರ್ಡ್ ಬಂದು ಪೂರ ಘಟಕದ ಸದಸ್ಯರನ್ನ ಪರವಾದ ಒಂದು ವಿನಂತಿ ದಯಬಂದ ಇಲ್ಲಿತ ಒಂದು ಕಾರ್ಯಕ್ರಮದ ಕಲ್ಪನೆ ಅವು ನಮ್ಮ ಸ್ಪಂದನ ನಾಗರಾಜರನ್ನ ಇನ್ನಿತ ಕಲ್ಪನೆ ನಮ್ಮ ಅರ್ನ ಯೋಜನೆ ಮಲ್ತಿನಾರು ನಮ್ಮ ಅಧ್ಯಕ್ಷರು ಅಂಚ ಅದು ದಯಮಲ್ತದೆ ಸ್ಪಂದನ ನಾಗರಾಜ್ ವೇದಿಕೆ ಬೋರ್ಡು ವೇದಿಕೆ ಬೋರ್ಡ್ ದಯಮಲ್ತದೆ ಸ್ಪಂದನ ನಾಗರಾಜಿಗೆ ಈ ಶೀಲ್ಡ್ ಕೊರ್ರೆ ಯಾನ ಅರ್ಹತ್ ಖಂಡಿತವಾದ ಜಿಲ್ಲಾಧ್ಯಕ್ಷರೇ ಅವೇನು ಕೋರ್ಡ್ ಬಂದು ಯಾನ ಅರ್ಡಕ್ಕೆ ಏನೊಂದಿಲ್ಲ ದಯವಿದು ಕ್ಷಮಿಸಿಡು ಯಾನೊಂದೇನು ದೆತಂಡ್ರೆ ಯೋಗ್ಯ ಅಂದು ನಿಕಲ್ನ ಎದುರು ಇತ್ತಂಡಲ್ಲ ನೆತ್ತ ಮಾತರೆಲ್ಲ ಒಟ್ಟು ಮಂದಿನಿ ಎನ್ನ ಸಹೋದರಿ ಐನ ವಾಣಿ మీరు ప్రతి ఒరియగ్లా ఫోన్ మంతది ప్రతి ఈత్ జనం ఒట్టు మంది నించిన వాణి దయచేసి ఎంకాగబತ್ತದು ಈ ಎನ್ನ నేను ಈ ಸ್ವೀಕಾರ ಮಾಡ್ಕೊಡು ವಾಣಿ ಸಹೋದರಿ ಸವಾಲಾದಂತ ವಾಣಿ ಶ್ರೀಗೆ ನನ್ನ ಈ ಗೌರವ ಓ ರೀತಿದ ಅಡ್ಜಸ್ಟ್ಮೆಂಟ್ ಬಂದು ಹಿಂಗೆ ಗೊತ್ತಿದ್ದಿ ಆಂಡಲ್ಲ ಇನ್ನೊಂದು ಬಾರಿ ಒಂಜಿ ಖುಷಿತ ವಿಷಯ ನಿಜವಾದ ಬಂತೆ ಮಾತೆರೆಗ್ಲ ನಮಸ್ಕಾರ ಅಂಡ ನೆಕ್ಕಾನ್ ಆತ ಯೋಗ್ಯತೆ ಮಸ್ತ್ ಹೆಲ್ಪ್ ಮಂದೇರೆ ಸ್ಟಾರ್ಟಿಂಗ್ ಹೆಂಗ್ ಪಾತನ ಹೆಂಗ್ ದಾದ ಪಾತೋಡಿನ ಅಂಡ ಹೆಂಗ್ ಮೂಲ್ ಮಾತೆಲ್ಲ ಮಸ್ತ್ ಸಪೋರ್ಟ್ ಮಂತದ ನಾನು ಈತ ಮೇಟ್ ಮಂತಂದಿಲ್ಲೇರ ಅಭಿನಂದನೆ ಮಂತಂದಿಲ್ಲೇರ ಮಸ್ತ್ ಮಾತೆರೆಗ್ಲ ಥ್ಯಾಂಕ್ಸ್ ಸಹೋದರಿಗೆ ಗೌರವ ಈತ ಸಂಘಟನೆ ಎಲ್ಲ ಮಲ್ಪರ ಸಾಧ್ಯ ಅರೆದ ಹತ್ರ ಐಸಸ್ ಮಾತ ಕೊರ್ರೆ ಉಂಡು ಎಂಚಿನ ನೋಡು ಇನ್ನಿತ್ತೊಂಜಿ ಕಾರ್ಯಕ್ರಮ ಬಾರಿ ಪೊರ್ಲುಡಾಂಡು ನಮ್ಮ ಕುಡ್ಲದ ಇಡೀ ಘಟಕ ನನ್ನ ಎದುರುಡ್ಲ ಬಾರಿ ಪೊರ್ಲು ನಡಪದ ಒಂದು ಬಂದು ಎನ್ನ ಒಂಜಿ ರದ್ದು ಪಾತ್ರ ನೆನ್ನ ಮಲ್ಪೆ ಒರಿಯೊರಿಯಾಗಿ ಜವಾಬ್ದಾರಿ ಇತ್ತಂಡಲ್ಲ ಆಯ್ತಾ ಪಿರಾವುಡು ಈ ಒಂಜಿ ಕಾರ್ಯಕ್ರಮವನ್ನು ರೂಪುರೇಷನ್ ಒಂಜಿ ಸಾಕ್ಷಾತ್ಕಾರ ಮಲ್ತಾರೆ ಐಟಿ ಸಾಕಾರ ಮಲ್ತಿನಾರು ನಮ್ಮ ವಲಯದ ನಮ್ಮ ಘಟಕದ ಅಧ್ಯಕ್ಷರಾದ ಪುರಂಚಿನ ಫ್ಲೇವರ್ ಸರ್ ಭಿನ್ನಾತಿರಿ ಏರು ಸೋತಿದೇರು ಪಂಪಿನ ವಿಷಯ ಬಲಪಂಡ ನಮ್ಮ ಮಾತಿರ್ಲ ಒಗ್ಗಟ್ಟಾಟ ಇನಿ ಮಾತಿರ್ಲ ಒಂಜಾಯತೆ ಅವು ನಮಕ್ ತಿಕ್ಕಿನಂಚಿನ ನಿರ್ಜಾವಾಯನಂಚಿನ ಗೆಲುವು ಇನಿ ಎಂಕುಲು ಕೊರ್ಪಿನ ಖಾಲಿ ಒಂಜಿ ನೆನಪುಗು ಮಾತ್ರ ಒಂಜಿ ಇನಾಮನು ಕೊರುವ ಅಂಡ ನಮ್ಮ ಖಂಡಿತವಾದ್ಲ ಇನಿ ಮಾತಿರ್ಲ ಗೆಂದದ ದಯಪಂಡ ಮಾತಿರ್ಲ ಮಸ್ತ್ ಎನರ್ಜಿಟಿಕ್ ಅದು ಮಸ್ತ್ ಉಮೇದಿಡು ನಮ್ಮ ಈ ಒಂಜಿ ಕಾರ್ಯಕ್ರಮ ಪಾಲ್ದೊಂದ ಅಂಚಾದ ನೆಟ್ಟಿ ಏರ್ಲ ಸೋತಿದ್ದಿನ ಕುಲತ್ತು ಮಾತಿರ್ಲ ವಿನ್ನಾತಿನ ಕುಲು ಪನೊಂದು ಖಾಲಿ ಒಂಜಿ ಪುದರ್ಗೋಸ್ಕರ ಇನ್ನಿತ್ತು ಒಂಜಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಲ್ಪುರಂಚಿನ ಕಾರ್ಯಕ್ರಮ ಮಲ್ತೊಂದಿಲ್ಲ ಈ ಒಂದು ಕಾರ್ಯಕ್ರಮ ನಡಪಾದ ಕೊರೋಡ್ ಬಂದು ಜಿಲ್ಲಾಧ್ಯಕ್ಷರ ವಿನಂತಿ ಮತ್ತು ಶುಲ್ಕದ ಇಂಡಿವಿಜುವಲ್ ಗೇಮ್ಸ್ ದ ಇನ್ನ ಮುಂಗಿನ ದಿನಕ್ಲೇನು ನಿಂತೊಂದಿಲ್ಲ ಬಲೂನ್ ಬ್ಲಾಸ್ಟಿಂಗ್ ಸೆಕೆಂಡ್ ಪ್ರೈಸ್ ಅಸ್ಪಾಕ್ ನೋಡಿ ವೇದಿಕೆ ಮೇಲೆ ಬರಬೇಕು ಹಾಗೇನೆ ಪ್ರಥಮ ಬಹುಮಾನ ಯುವರಾಜ್ ಝೂಮರ್ 11 ತಂಡದ
ಯುವರಾಜ್ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಆದಷ್ಟು ಬೇಗ ವಿಜೇತರು ತಮ್ಮ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೇನೆ ಜ್ಯೂಸ್ ಸ್ಟ್ರಾ ಅಲ್ಲಿ ಜ್ಯೂಸ್ ಕುಡಿಯುವಂತಹ ಸ್ಪರ್ಧೆಯ 2ನೇ ಬಹುಮಾನ ಸಲೀಂ ಕಾಟಿಬಾಳ ಟೇಬಲ್ಸ್ ಬ್ಲಾಸ್ಟರ್ಸ್. ಸಲೀಂ ಕಾಟಿಬಾಳ ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿದ್ದೇನೆ. ಹಾಗೇನೆ ಪ್ರಥಮ ಬಹುಮಾನ ಚಂದ್ರಾಸ್ ಕಾರ್ಪೆಟ್ ವಾರಿಯರ್ಸ್ ತಂಡದ ಚಂದ್ರಾಸ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ದಯಮಾಡಿ ಎಲ್ಲ ವಿಜೇತರಿಗೆ ತಮ್ಮ ಚಪ್ಪಾಳೆಯ ಮೂಲಕ ಅಭಿನಂದನೆ ಸಲ್ಲಿಸಬೇಕಾಗಿ ಎಲ್ಲರಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೇನೆ ಮಿರ್ಜಿ ಗೇಮ್, ಸೊ ಮಿರ್ಚಿಯನ್ನು ಬಾಟ್ಲಿಗೆ ಹಾಕುವಂತ ಗೇಮಿನ ದ್ವಿತೀಯ ಸ್ಥಾನವನ್ನು ಪಡೆದವರು ಶ್ರೀಯುತ ಉಮನಾಥ್ ಕೋಟ್ಯಾನ್ ಪ್ರೆಸ್ ರೇಂಜರ್ಸ್ ನ ಉಮನಾಥ್ ಕೋಟ್ಯಾನ್ ರವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೇನೆ ಪ್ರಥಮ ಬಹುಮಾನ ಶ್ರೀಯುತ ಸುರೇಶ್ ಕುಡುಪು ಚೆಸ್ ತಂಡದ ಸುರೇಶ್ ಕುಡುಪು ದಯಮಾಡಿ ವೇದಿಕೆ ಮೇಲೆ ಬಂದು ತಮ್ಮ ಪ್ರಥಮ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೇನೆ ಮೈದಾ ಹಿಟ್ಟಿನಲ್ಲಿ ನಾಣ್ಯ ತೆಗೆಯುವಂತಹ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಸಚಿನ್ ದಯಮಾಡಿ ಸಚಿನ್ ಇವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೇನೆ ಪ್ರಥಮ ಬಹುಮಾನ ಸ್ಟೇನಿ ಅಂಚನ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಸ್ಟೇನಿ ಅಂಚನ್ ಧನ್ಯವಾದಗಳು ಜಿಲ್ಲಾಧ್ಯಕ್ಷರಿಗೆ. ಇನ್ನು ಮುಂದಿನ ಬಹುಮಾನವನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬಚಂಗಾಯಿ ತಿಂಪುನ ನೆಟ್ ಸುರುತ ಇನಾಮು ರಡ್ಡನೇ ಇನಾಮು ಶೇರ್ ಆದು ಬೋತಂಡ ರಡ್ಡು ಜನಕ್ಕೆ ಭಾಸ್ಕರ್ ಅಂಚನೆ ಅರುಣ್ ರಡ್ಡು ಜನಲ ಬರೋಡು ಬಂದು ವಿನಂತಿ ಮತ್ತೊಂದಿಲ್ಲ. ಕಲ್ಲಂಗಡಿ ತಿನ್ನುವಂತಹ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಇಬ್ಬರಿಗೆ ಹಂಚಿ ಹೋಗಿರ್ತದೆ. ಹಾಗೇನೆ ಪ್ರಥಮ ಸ್ಥಾನ ಉಮನಾಥ್ ಕೋಟ್ಯಾನ್, ಮತ್ತೊಮ್ಮೆ ಉಮನಾಥ್ ಕೋಟ್ಯಾನ್ ರವರು ಪ್ರಥಮ ಸ್ಥಾನದೊಂದಿಗೆ ವೇದಿಕೆಯಲ್ಲಿ ತಮ್ಮ ದಾಪುಕಾಲನ್ನು ನೀಡ್ತಾ ಇದ್ದಾರೆ. ಲಿಂಬೆ ಹುಳಿಯ ಆ ಒಂದು ಬಾಯಿಯಲ್ಲಿ ಇಟ್ಟುಕೊಂಡು ಅದನ್ನು ಹೇಳುವಂತಹ ಸ್ಪರ್ಧೆಯ ದ್ವಿತೀಯ ಸ್ಥಾನ ಶ್ರೀಯುತ ಪ್ರಶಾಂತ್ ಚೆಸ್ ತಂಡದ ಪ್ರಶಾಂತ್ ರವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೇನೆ ಪ್ರಥಮ ಸ್ಥಾನವನ್ನು ಶ್ರೀಯುತ ಫ್ರಾನ್ಸಿಸ್ ಟೇಬಲ್ಸ್ ಬ್ಲಾಸ್ಟರ್ಸ್ ತಂಡದ ಫ್ರಾನ್ಸಿಸ್ ರವರು ಪ್ರಥಮ ಸ್ಥಾನವನ್ನು ಗೆದ್ದಿರ್ತಾರೆ. ದಯಮಾಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಸ್ ಕಿಟ್ಟ ಅಂಬಡೆ ಬಿಟ್ಟ ಬಾರಿ ಶೋ ಕೂಡ ಅಂಬಡೆ ಬಿಡಿಯಾರು ಸರ್. ನಾನು ಇಂಚೆನ ಅಂಬಡೆ ಬಿಡೊಂದು ಪ್ಲೇ ಬನ್ನೊಂದು. ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೊನೆಯ ಇಂಡಿವಿಜುವಲ್ ಕಾರ್ಯಕ್ರಮ ಮಡಕೆ ಹೊಡೆಯುವಂತಹ ಕಾರ್ಯಕ್ರಮ ಕರದರ್ಪುಣ ಈ ಒಂದು ಇನಾಮು ಗೆದ್ದಿದ್ದಾರೆ ಶ್ರೀಯುತ ಗಣಪತಿ ಪೈ ಸರ್ ಬೆದ್ರ ಘಟಕದವರು ದಮತದ ಆರ್ಬತದ ಈ ಒಂದು ವಿಶೇಷ ಬಹುಮಾನವನ್ನು ಸ್ವೀಕಾರ ಮಾಡ್ಕೊಂಡು ಬಂದು ವಿನಂತಿ ಮತ್ತೊಂದಿಲ್ಲ. ಕ್ಲಾಪ್ ಕೊಟ್ಟದು ಮಾತೆಲ್ಲ ಜೋರ ನಿಂಚಿನ ತಾಟಿದ ಮೂಲಕ ಕೈ ಚಪ್ಪಾಳದ ಮೂಲಕ ಅವರನ್ನು ಅಭಿನಂದಿಸೋಡು ನಮ್ಮ ಘಟಕದ ಪ್ರತಿಯೊಂದು ಕಾರ್ಯಕ್ರಮ ಇರೋ ಉಪಸ್ಥಿತಿ ಇದ್ದದ್ದು ಕಾರ್ಯಕ್ರಮವನ್ನು ಯಶಸ್ವಿ ಮತ್ತು ಕೊರಡು ಬಂದು ಗಣಪತಿ ಸಾರ್ ಅಭಿನಂತಿ ಮತ್ತೊಂದಿಲ್ಲ. ಅಂಚನೆ ಇಂಡಿವಿಜುವಲ್ ದಾಂಡ್ ನನ್ನ ಡಬಲ್ಸ್ ದೆಟ್ ಡಬಲ್ಸ್ ಬನಾನ ತಿನ್ಪು ಕಣ್ಣಿಗೆ ಕುಂಟು ಕಟ್ಟದ ಪರಂದನ ತಿನ್ಪುನ ಅಂಚಿನ ಒಂಜಿ ಸ್ಪರ್ಧೆ ಮಲ್ದಿತ್ತ ಐತ ರಡ್ಡಿನ ಇನಾಮು ಎರೆಗೆ ಬೋತಿಂಬಂಡ ಝೂಮರ್ ತಂಡದ ಯುವರಾಜ್ ಅಂಚನೆ ಶಾನ್ ದಯಮತ್ತದ ರಡ್ಡು ಜನಲ ವೇದಿಕೆದ ಮಿತ್ತು ಬರೋಡು ಬಂದು ವಿನಂತಿ ಮತ್ತೊಂದಿಲ್ಲ. ಯುವರಾಜ್ ಅಂಚನೆ ಸುರುತ ಇನಾಮು ಬಾರಿ ಶೋಕಡೆ ಪರಂದು ಕಣ್ಣಿಗೆ ಕುಂಟು ಕಟ್ಟದಿತ್ತನಲ್ಲ ಪರಂದನ ಬಾಯಿಗೆ ಬಾಡ್ನಾರು ಶ್ರೀಯುತ ಉಮನಾಥ್ ಕೋಟ್ಯಾನ್ ಅಂಚನೆ ಹರೀಶ್ ಪ್ರೆಸ್ ತಂಡದ ಉಮನಾಥ್ ಕೋಟ್ಯಾನ್ ಅಂಚನೆ ಹರೀಶ್ ದಯಮತ್ತದ ವೇದಿಕೆದ ಮಿತ್ತು ಬರೋಡು ಬಂದು ವಿನಂತಿ ಮತ್ತೊಂದಿಲ್ಲ. ದಯಮತ್ತದ ತಂಡದ ಕುಲ್ಲು ಅಂಚನೆ ಮಾತಿರಲ್ಲ ಜೋರ ನಿಂಚಿನ ತಾಟಿದ ಮೂಲಕ ಅಕ್ಲೆಗೆ ಅಭಿನಂದನೆ ಸಂದೇತ ಮಾಡ್ಕೊಡು. ಬಹುಮಾನ ಪಡೆದಂತಹ ಅವರನ್ನು ಗೌರವಿಸುವ ಕಾರ್ಯಕ್ರಮ ಇದೀಗ. ಮೊದಲಿಗೆ ಬಲೂನ್ ಕಾರ್ಯಕ್ರಮ ನಡುತ್ತಿತ್ತ ಬಲೂನ್ ಬ್ಲಾಸ್ಟ್ ಮಾಡ್ಪುನ. ಸೊ ಐಟ್ ರಡ್ಡನೇ ಇನಾಮು ಝೂಮರ್ 11 ತಂಡದ ಕುಲು ಮಾತೆಲ್ಲ ಬರ್ತದೆ ಈ ಒಂದು ಇನಾಮನ್ನು ಬಂದು ರಿಕ್ವೆಸ್ಟ್ ಮತ್ತೊಂದಿಲ್ಲ. ದಯಮಾಡಿ ಝೂಮರ್ 11 ತಂಡದ ಎಲ್ಲ ಸ್ಪರ್ಧಿಗಳು ಬಂದು ತಮ್ಮ ಬಹುಮಾನವನ್ನು ಸ್ವೀಕರಿಸಬೇಕು. ದ್ವಿತೀಯ ಸ್ಥಾನವನ್ನು ಗೆದ್ದಂತ ಝೂಮರ್ 11 ತಂಡದ ವಿಜೇತರಿಗೆ ಛಾಯಾಚಿತ್ರಕ್ಕೆ ತಮ್ಮ ಮುಗುಳು ನಗೆಯ ಮೂಲಕ ತಮ್ಮ ಮುಖದ ಪ್ರದರ್ಶನವನ್ನು ಮಾಡಬೇಕಾಗಿ ವಿಜೇತರಲ್ಲಿ ವಿನಂತಿ. ಬಲೂನ್ ಚೇರ್ ಕಾರ್ಯಕ್ರಮದ ಮೊದಲ ಬಹುಮಾನವನ್ನು ಗೆದ್ದಂತ ಚೇರ್ಸ್ ತಂಡರ್ಸ್ ದಯಮಾಡಿ ಎಲ್ಲ ಸ್ಪರ್ಧಿಗಳು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಚೆಸ್ ತಂಡ ಈ ಒಂದು ಕಾರ್ಯಕ್ರಮದ ಮೊದಲ ವಿಜೇತರಾಗಿರ್ತಾರೆ. ಅವರಿಗೆ ಜೋರಾದಂತಹ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬಹುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಬ್ಲಾಸ್ಟರ್ಸ್ ಟೇಬಲ್ ಅನ್ನು ಪುಡಪುನಕಲು ಟೇಬಲ್ ಬ್ಲಾಸ್ಟರ್ಸ್ ದಯಮಾಡಿ ವೇದಿಕೆಯ ಮಿತ್ತು ಬರೋಡು ಬಂದು ವಿನಂತಿ ಮಾಡಿ ಈ ಬಹುಮಾನವನ್ನು ವಿತರಿಸ್ತಾ ಇದ್ದಾರೆ. ಈ ಒಂದು ತಂಡದಲ್ಲಿ ಘಟಾನುಘಟಿಗಳನ್ನು ಹೊಂದಿದಂತಹ ಟೇಬಲ್ ಬ್ಲಾಸ್ಟರ್ಸ್ ತಂಡ ಮೊದಲನೇ ಬಹುಮಾನವನ್ನು ಪಡೆದವರು ಕಾರ್ಪೆಟ್ ವಾರಿಯರ್ಸ್. ಸೊ ದಯಮಾಡಿ ಕಾರ್ಪೆಟ್ ವಾರಿಯರ್ಸ್ ನ ಎಲ್ಲ ಸದಸ್ಯರು ದಯಮಾಡಿ ವೇದಿಕೆ ದಾಪುಗಾಲನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ತಮ್ಮ
ವಿಜೇತರಾಗಿರ್ತಕ್ಕಂಥ ತಮ್ಮ ವಿಜಯದ ಹೆಜ್ಜೆಯನ್ನು ವೇದಿಕೆಯ ಕಡೆ ಮ್ಯಾಚ್ ಸೆಮಿಫೈನಲ್ ಹಾಗೇನೆ ಫೈನಲ್ 3 ಹಂತಗಳಲ್ಲಿ ನಡೆದಂತ ಈ ಪಂದ್ಯಾಕೂಟದಲ್ಲಿ ವಿಜೇತರಾಗಿರುವವರಿಗೆ ಬಹುಮಾನ. ಎಲ್ಲ ತಂಡಗಳನ್ನು ಒಟ್ಟು ಮಾಡಿ ಇವತ್ತಿನ ಸಮಗ್ರ ಪ್ರಶಸ್ತಿಯನ್ನು ಪಡೆಯುವ ತಂಡದ ಒಂದು ಲಿಸ್ಟ್ ನನ್ನ ಕೈಯಲ್ಲಿದೆ. ಮೊದಲನೇದಾಗಿ ಈ ಒಂದು ಸಮಗ್ರ ಪ್ರಶಸ್ತಿ ಒಟ್ಟಿಗೆ 6 ತಂಡಗಳು ಇದ್ವು. 6 ತಂಡಗಳ ಪಾಯಿಂಟ್ಸ್ಗಳು ಹೀಗಿರ್ತದೆ. ಸೊ ಸ್ಟೇಜ್ ಕ್ಲಾಕ್ಸ್ ತಂಡ 3 ಅಂಕಗಳನ್ನು ಪಡೆದುಕೊಂಡಿದೆ. ಹಾಗೇನೆ ಪ್ರೆಸ್ ರೇಂಜರ್ಸ್ ತಂಡ 13 ಅಂಕಗಳನ್ನು ಪಡೆದುಕೊಂಡಿದೆ. ಹಾಗೇನೆ ಚೇರ್ಸ್ ಟೆಂಡರ್ಸ್ ತಂಡ 13 ಅಂಕಗಳನ್ನು ಪಡೆದುಕೊಂಡಿದೆ. ಹಾಗೇನೆ ಟೇಬಲ್ ಬ್ಲಾಸ್ಟರ್ಸ್ ತಂಡ 14 ಅಂಕಗಳನ್ನು ಪಡೆದುಕೊಂಡಿದೆ. ಹಾಗೇನೆ ಕಾರ್ಪೆಟ್ ವಾರಿಯರ್ಸ್ ತಂಡ 15 ಅಂಕಗಳನ್ನು ಪಡೆದುಕೊಂಡಿದೆ. ಹಾಗೇನೆ 17 ಅಂಕಗಳನ್ನು ಪಡೆದು ಇವತ್ತಿನ ಕಾರ್ಯಕ್ರಮದ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಝೂಮರ್ 11 ತಂಡದ ಸರ್ವ ಸದಸ್ಯರು ದಯಮಾಡಿ ವೇದಿಕೆ ಮೇಲೆ ಬಂದು ತಮ್ಮ ಸಮಗ್ರ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅವರು ಈ ಒಂದು ಬಹುಮಾನವನ್ನು ಅವರಿಗೆ ವಿತರಿಸುವ ಮೂಲಕ ಅವರನ್ನು ಅಭಿನಂದಿಸಬೇಕು. ದಯಮಾಡಿ ಎಲ್ಲರೂ ಕೂಡ ಜೋರಂತ ಕೊನೆಯ ಬಾರಿಗೆ ಸಮಗ್ರ ಪ್ರಶಸ್ತಿಯನ್ನು ವಿಜೇತರಾಗಿರ್ತಕ್ಕಂಥ ಝೂಮರ್ 11 ತಂಡಕ್ಕೆ ತಮ್ಮ ಅಭಿನಂದನೆಗಳು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಈ ಒಂದು ಎಲ್ಲರೂ ಕೂಡ ಚಾಂಪಿಯನ್ಗಳು, ನಾವೆಲ್ಲರೂ ಕೂಡ ಚಾಂಪಿಯನ್ಗಳು. ಪಾಲ್ದೆತೋನ ಅಂಚನೆ ವೇದಿಕೆ ಮಿತ್ತಿನ ಗಣ್ಯರ್ಲ ಅಂಚನೆ ಅಕನ ಬಿಸಿ ಶೆಡ್ಯೂಲ್ ದ ನಡುಟ್ಲ ನಮ್ಮ ಈ ಒಂಜಿ ಕಾರ್ಯಕ್ರಮದ ಮಿತ್ತ ನಮ್ಮ ಮಿತ್ತ ಮೋಕೆದ ಅಕನ ಬಿಸಿ ಶೆಡ್ಯೂಲ್ ದ ನಡುಟ್ಲ ಇನಿತ ಈ ಒಂಜಿ ಕಾರ್ಯಕ್ರಮ ನಮ್ಮ ಉಪಸ್ಥಿತಿನ ತೋಜಾಗ ಕಾರ್ಯಕ್ರಮ ಉಮೇದ್ ಕೊರ್ಪಿನಂಚಿ ನಮ್ಮ ಪಾಲ ಉಪ್ಪಾಡು ಬಂದು ಇನಿತ ಕಾರ್ಯಕ್ರಮ ಪಾಲ್ದೆತೋನಂಚಿನ ಅತಿಥಿ ವರೆಣ್ಯರನ್ನು ಗೌರವಿಸುವನ ನಮ್ಮ ಆದ್ಯ ಕರ್ತವ್ಯ. ದಯಮಲ್ತದ ನಮ್ಮ ಸಂಸ್ಥೆದ ಅಧ್ಯಕ್ಷರಾದ ಪುರಂಚನ ಕ್ಲೇವರ್ ಸರ್ ಮಾತಾ ಗಣ್ಯರಿಗಳ ಒಂಜಿ ನೆಂಪುದ ಕಾಣಿಕೆಯನ್ನು ಕೊರ್ಪುನ ಮೂಲಕ ಆಗ್ಲೇನ ಅಭಿನಂದಿಸೋಡು ಬಂದು ವಿನಂತಿ ಮಾಡ್ತೊಂದಿಲ್ಲ. ಸುರ್ಕದ ಬಾಬು ಕೆ ವಿಟ್ಲ ಸರ್ ಅವರಿಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ಪುರಂಚನ ಬಾಬು ಕೆ ವಿಟ್ಲ ಸರ್ಗ ನೆಂಪುದ ಕಾಣಿಕೆಯನ್ನು ಕೊರೆದು ಗೌರವಿಸೊಂದಿಲ್ಲರೆ. ಅಂಚನೆ ಮೂಡಬಿದ್ರೆ ವಲಯದ ಅಧ್ಯಕ್ಷರಾದ ಪುರಂಚನ ಗಣೇಶ್ ಕಾಮತ್ ಸರ್ ಮೇರೆಗ್ಲ ನೆಂಪುದ ಕಾಣಿಕೆಯನ್ನು ಕೊರೆದು ಗೌರವಿಸೋಡು ಬಂದು ವಿನಂತಿಸುವುದಿಲ್ಲ. ಅಂಚನೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದ ಪುರಂಚನ ಶಿವಪ್ರಸಾದ್ ಹೆಗ್ಡೆ ಸರ್ ಮೇರೆಲ್ಲ ಗೌರವಿಸೋಡು ಬಂದು ವಿನಂತಿ ಮಾಡ್ತೊಂದಿಲ್ಲ. ಅಂಚನೆ ಮಂಗಳೂರು ಘಟಕದ ನಿಕಟಪೂರ್ವ ಅಧ್ಯಕ್ಷರಾದ ಪುರಂಚನ ಉಮನಾಥ್ ಸುವರ್ಣ ಸರ್ ಅರೆಗ್ಲ ಗೌರವಿಸೋಡು ಬಂದು ವಿನಂತಿ ಮಾಡ್ತೊಂದಿಲ್ಲ. ಅಂಚನೆ ನಮ್ಮ ಸಂಸ್ಥೆದ ಗೌರವ ಅಧ್ಯಕ್ಷರಾದ ಪುರಂಚನ ಭಾಸ್ಕರ್ ಸರ್ ಅರೆಗ್ಲ ಒಂಜಿ ನೆಂಪುದ ಕಾಣಿಕೆಯನ್ನು ಕೊರ್ಪುನ ಮೂಲಕ ಗೌರವಿಸೋಡು ಬಂದು ವಿನಂತಿ ಮಾಡ್ತೊಂದಿಲ್ಲ. ಅಂಚನೆ ನಮ್ಮ ಸಂಸ್ಥೆದ ಸಂಘಟನಾ ಕಾರ್ಯದರ್ಶಿ ರೇಟ್ ವರಿಯಾದ ಪುರಂಚನ ಭಾಸ್ಕರ್ ಗಟ್ಟಿ ಸರ್ ಇನಿತ ಒಂಜಿ ಕಾರ್ಯಕ್ರಮದ ಸಾರಥಿಯನ್ನು ವಹಿಸన్నారు. ಅರೆಗ್ಲ ನೆಂಪುದ ಕಾಣಿಕೆಯನ್ನು ಕೊರೆದು ಗೌರವಿಸುವ ಬಂದು ವಿನಂತಿ ಮಾಡ್ತೊಂದಿಲ್ಲ. ಅಂಚನೆ ಬಂದುಲ ಇನಿತ ಒಂಜಿ ಈ ಕಾರ್ಯಕ್ರಮ ಯಶಸ್ವಿವಾದ ಪೂಡು ಬಂದಾಂಡ ನಮ್ಮ ಸಂಘಟನಾ ಕಾರ್ಯದರ್ಶಿಯೊಟ್ಟಿಗೆ ಕೈ ಜೋಡಿಸಿನಾರು ಮುಲ್ತ ಸಂಚಾಲಕರ ನೆಂಚಿನ ನವೀನ್ ಯೋಜನಾ ಶಾಮಿಯಾನ ಮೇರ್ಲ ದಯ ಮಲ್ತದೆ ವೇದಿಕೆ ಬರಡು ಬಂದು ವಿನಂತಿ ಮಲ್ತೊಂದಿಲ್ಲ. ಅಂಚನೆ ಇನಿತ ಈ ಒಂದು ಕಾರ್ಯಕ್ರಮದ ಅಖೇರಿದ ಅಂಗ ಈ ಒಂದು ಕಾರ್ಯಕ್ರಮದ ಕೊನೆಯ ಭಾಗ ಧನ್ಯವಾದಗಳನ್ನು ಅರ್ಪಿಸುವುದು ನಮ್ಮ ಆದ್ಯ ಕರ್ತವ್ಯ. ಈ ಒಂದು ಕಾರ್ಯಕ್ರಮದ ಯಶಸ್ವಿಗಾಗಿ ಪ್ರತ್ಯಕ್ಷ ಹಾಗೇನೆ ಪರೋಕ್ಷವಾಗಿ ದುಡಿದವರಿಗೆ ಹಾಗೇನೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ಯುವರಾಜ್ ಸರ್. ಇವರು ನಮ್ಮ ಈ ಕಾರ್ಯಕ್ರಮದ ಬತ್ತಿನಂಚಿನ ನಮ್ಮ ಜಿಲ್ಲಾಧ್ಯಕ್ಷರಾಯಿನಂಚಿನ ಶ್ರೀ ಬಾಬು ಕೆ ವಿ ಮೆರೆಗ್ ನಮ್ಮ ಮಾತನ್ನ ಪರವಾದ ಧನ್ಯವಾದ ಮಂತಂದಿಲ್ಲ. ಅಂಚನೆ ನಮ್ಮ ಈ ಕಾರ್ಯಕ್ರಮವನ್ನು ಆಯೋಜನೆ ಮಂತಿನಂಚಿನ ನಮ್ಮ ಘಟಕದ ಮಂಗಳೂರು ಘಟಕದ ಅಧ್ಯಕ್ಷರಾಯಿನ ಕ್ಲೇವರ್ ಸರ್ ಮೆರೆಲ್ಲ ಅಭಿನಂದನೆ ಮಂತಂದಿಲ್ಲ. ಅಂಚನೆ ನಮ್ಮ ಈ ಕಾರ್ಯಕ್ರಮದ ಸಂಪೂರ್ಣವಾದ ಸಹಕಾರ ಮಂತಿನಂಚಿನ ಗೌರವ ಅಧ್ಯಕ್ಷರಾಯಿನಂಚಿನ ಶ್ರೀ ಭಾಸ್ಕರ್ ಬ್ರಾವ್ ಮೆರೆಲ್ಲ ಮಾತೆರನ್ನ ಪರವಾದ ಅಭಿನಂದನೆ ಮಂತಂದಿಲ್ಲ. ಅಂಚನೆ ಈ ಕಾರ್ಯಕ್ರಮಕ್ಕೂ ಬತ್ತಿನಂಚಿನ ಜಿಲ್ಲಾ ಕಾರ್ಯದರ್ಶಿ ಆಯ್ನ ಶ್ರೀ ಶಿವಪ್ರಸಾದ್ ಹೆಗ್ಡೆ ಮೆರೆಲ್ಲ ಮಾತಿರ್ನಲ್ಲ ಪರವಾದ ಅಭಿನಂದನೆ ಮಂತಂದಿಲ್ಲ. ಅಂಚನೆ ಈ ಕಾರ್ಯಕ್ರಮಕ್ಕೂ ಬತ್ತಿನಂಚಿನ ನಮ್ಮ ಮಾಜಿ ಜಿಲ್ಲಾ ಕಾರ್ಯದರ್ಶಿ ಆಯ್ನಂಚಿನ ಶ್ರೀ ಶ್ರೀನಿವಾಸ್ ಮೆಲ್ಕಾರ್ ಮೆರೆಲ್ಲ ಮಾತಿರ್ನಲ್ಲ ಪರವಾದ ಅಭಿನಂದನೆ ಮಂತಂದಿಲ್ಲ. ಅಂಚನೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಯಿನ ಶ್ರೀ ಉಮನಾಥ್ ಸುವರ್ಣ ಮೆರೆಲ್ಲ ಮಾತಿರ್ನ ಪರವಾದ ಧನ್ಯವಾದ ಕೊರಂದುಲ್ಲ. ಅಂಚನೆ ಈ ಕಾರ್ಯಕ್ರಮವನ್ನು
ಮಸ್ತ್ ಈ ಕಾರ್ಯಕ್ರಮಗೋಸ್ಕರ ಒಂಜಿ ಒದ್ದಾಡಿನಾರು ನಮ್ಮ ಕಾರ್ಯದರ್ಶಿ ಆಯ್ನ ಶ್ರೀ ನಿಶಿತ್ ಪೂಜಾರಿ ಮೇರೆಲ್ಲ ಮಾತೆರ್ನಲ್ಲ ಪರವಾದ ಧನ್ಯವಾದ ಕೊರೋನಲ್ಲ ಅಂಚನೆ ಅರೆಗ್ ಜೊತೆಯಾದ ಈ ಕಾರ್ಯಕ್ರಮಗೂ ಮಸ್ತ್ ಭಂಗಮತ್ತಿನಾರು ಶ್ರೀ ಬಾಲಕೃಷ್ಣ ನಮ್ಮ ಕೋಶಾಧಿಕಾರಿ ಆಯ್ನಂಚಿನ ಬಾಲಕೃಷ್ಣ ಕದ್ರಿ ಮೇರೆಲ್ಲ ಮಾತೆರ್ನಲ್ಲ ಪರವಾದ ಅಭಿನಂದನೆ ಮಂತಂದಲ್ಲ ಅಂಚನೆ ಮಕ್ಕಳು ಈ ಕಾರ್ಯಕ್ರಮದ ರೂವಾರಿ ಕನಸಿನ ಕೂಸುಬ ನೋಡಲಿ ಅಂಚನೆ ಇಂದೇನು ಮಂತಿನಾರು ನಮ್ಮ ಸ್ಪಂದನ ನಾಗರಾಜ್ ಮೆರೆಗ್ಲ ಮಾತೆರ್ನಲ ಪರವಾದ ಧನ್ಯವಾದ ಕೊರೊಂದುಲ್ಲ ಅಂಚನೆ ನಮ್ಮ ಈ ಹಿಂದೆಕ್ಲ ಮಾತ ಸಹಕಾರ ಕೊರನಂಚಿನಾರು ನಮ್ಮ ಕಚೇರಿದ ಸಿಬ್ಬಂದಿ ಆಯ್ನ ವಾಣಿಶ್ರೀ ಮೆರೆಗ್ಲ ಮಾತೆರ್ನಲ ಪರವಾದ ಧನ್ಯವಾದ ಕೊರೊಂದುಲ್ಲ ಅಂಚನೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಂತಿನಂಚಿನ ಉಳ್ಳಾಲ ತೊಕ್ಕೋಟು ವಲಯದ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಆಯ್ನ ಭಾಸ್ಕರ್ ಗಟ್ಟಿ ಮೆರೆಗುಲ ಧನ್ಯವಾದ ಕೊರೊಂದುಲ್ಲ ಅಂಚನೆ ಈ ನಮಕ್ ಸ್ಥಳಾವಕಾಶ ಮಂತದ ಕೊರನಂಚಿನ ಶ್ರೀ ನವೀನ್ ಮೆರೆಗ್ಲ ಈ ರೆಸಾರ್ಟ್ದ ಮಾಲಕರಾಯಿನ ಶ್ರೀ ನವೀನ್ ಮೆರೆಗ್ಲ ಮಾತೆರ್ನಲ ಪರವಾದ ಧನ್ಯವಾದ ಮಂತಂದುಲ್ಲ ಅಂಚನೆ ನಮಕ್ ಬಹುಮಾನ ವಿತರಣೆ ಬಹುಮಾನ ವಿತರಣೆಗೆ ಕೊರ್ನಂಚಿನ ಶ್ರೀ ವೇಣುಗೋಪಾಲ್ ಶೆಟ್ಟಿ ಮೆರೆಗ್ಲ ಮಾತೆರ್ನಲ ಪರವಾದ ಧನ್ಯವಾದ ಸಮರ್ಪಣೆ ಮಂತಂದುಲ್ಲ ಅಂಚನೆ ಟಿಫಿನ್ದ ವ್ಯವಸ್ಥೆ ಮಂತ್ ಕೊರ್ನಂಚಿನ ಶ್ರೀ ಪದ್ಮನಾಭ್ ಮೆರೆಗ್ಲ ಮಾತೆರ್ನಲ ಪರವಾದ ಧನ್ಯವಾದ ಸಮರ್ಪಣೆ ಮಂತಂದುಲ್ಲ ಟಿಫಿನ್ದ ವ್ಯವಸ್ಥೆ ಮಂತದ ಕೊರ್ನಂಚಿನ ಶ್ರೀನಿವಾಸ್ ಮೆರೆಗ್ಲ ಮಾತೆರ್ನಲ ಪರವಾದ ಧನ್ಯವಾದ ಮಂತಂದುಲ್ಲ ನಮಕ್ ಶೋಕದ ಶಾಮ್ಯಾನದ ವ್ಯವಸ್ಥೆ ಮಂತದ ಕೊರ್ನಂಚಿನ ಶ್ರೀ UBM ರಹೀಂ ಮೆರೆಗ್ಲ ಮಾತೆರ್ನಲ ಪರವಾದ ಧನ್ಯವಾದ ಮಂತಂದುಲ್ಲ ಸೌಂಡ್ಸದ ವ್ಯವಸ್ಥೆ ಮಂತಿನಂಚಿನ ಸುಬ್ರಹ್ಮಣ್ಯ ಶಾಮ್ಯಾನ ಮೆರೆಗ್ಲ ಮಾತೆರ್ನಲ ಪರವಾದ ಧನ್ಯವಾದ ಮಂತಂದುಲ್ಲ MC ನಮಕ್ ಈತ್ ಪೊರ್ಲದ ಕಾರ್ಯಕ್ರಮಕ್ಕೆ ಕಾಂಡೇರ್ದು ಬಯ್ಯ ಮುಟ್ಟ ನಮಕ್ MC ಮಂತ್ ಕೊರ್ನಂಚಿನ ಶೈಲು ಬೈಕಂಪಾಡಿ ಮೆರೆಗ್ಲ ಮಾತೆರ್ನಲ ಪರವಾದ ಧನ್ಯವಾದ ಶೈಲೇಶ್ ಬೈಕಂಪಾಡಿ ದಯಮಲ್ತದೊಂಜಿ ವೇದಿಕೆ ಬೋಡು ನಮ್ಮ ಅಧ್ಯಕ್ಷರ ಒಂಜಿ ಮೊಮೆಂಟ್ ಅನ್ನು ಸ್ವೀಕಾರ ಮಾಡ್ಕೊಂಡು ಬಂದು ಕೇಳೊಂದಿಲ್ಲ ಈತ್ ಪೊರ್ತು ಕಂಪಾಡಿ ನಿಶಿತ್ ಸರ್ ಸ್ಟೇಜಿಗೆ ಬತ್ತಿದ್ದಾರೆ ಗೊಂಜಿ ಮಾನತಿಗೆ ಕೊರಡು ಅಂದ ಅರ್ಡಕ್ಕೆ ಏನೊಂದಿಲ್ಲ ನಿಶಿತ್ನ ಅಂಚನೆ ಮೇರಿನ ಗ್ರೂಪ್ ಉಂಡು ಅಕ್ಲೆಲ್ಲ ಬರಡತೆ ನಿಶಿತ್ ಸರ್ 3 ಜನ ಬಲ್ಲೆ ದಯಮಾಲ್ತದೆ ಅಕ್ಲೆಲ್ಲ ಫುಲ್ ಹೆಲ್ಪ್ ಮಲ್ದೇರೆ 3 ಜನ ಬರ್ತದೆ ಇಡೀ ದಿನದ ಎಂಗ್ಲನ ಮಸ್ತ್ ಎಂಗ್ಲನ ಎಂಚಿನ ದುನ್ನ ಉಂಡವು ಇಡೀ ಅಕ್ಲಿನ ಮಿತ್ತ ನಮ್ಮ ಪಾಡ್ದಿತ್ತ ಭಾರಿ ಪೊರ್ಲುಡು ಅಕ್ಲ ಮ್ಯಾನೇಜ್ ಮಲ್ದೇರೆ ದಯಮಾಲ್ದೆ ನಿಕ್ಲ 3 ಜನ ಬರೋಡು ಸರ್ ಕೊಡ್ತೇವೆ ನಮಕ್ ಭಾಸ್ಕರ್ ಗಟ್ಟಿ ತೊಕ್ಕೋಟು ಮೆರೆಗ್ಲ ಮಾತೆರ್ನಲ ಪರವಾದ ಧನ್ಯವಾದ ಅಂತಂದಲ್ಲ ಅಂಚನೆ ಇನ್ನಿತ ವ್ಯವಸ್ಥೆಗೆ ಸಂಪೂರ್ಣವಾದ ಸಹಕಾರ ಕೊಡ್ತೇವೆ ನಮ್ಮ ತೊಕ್ಕೋಟು ವಲಯದ ಸಂಚಾಲಕರಾಯಿನ ನವೀನ್ ಯೋಜನಾ ಶಾಮ್ಯಾನ ಮೆರೆಗ್ಲ ಮಾತೆರ್ನಲ ಪರವಾದ ಧನ್ಯವಾದ ಕೊರೊಂದುಲ್ಲ ಅಂಚನೆ ಈ ಕಾರ್ಯಕ್ರಮಕ್ಕೂ ಪತ್ರಕರ್ತ ಸಿಬ್ಬಂದಿಯಾದ ಬೈದಿನ ಮೆರೆಗ್ಲ ಮಾತೆರ್ನಲ ಪರವಾದ ಧನ್ಯವಾದ ಕೊರೊಂದುಲ್ಲ ನಮಕ್ ಇನ್ನಿತ ಕಾರ್ಯಕ್ರಮಕ್ಕೆ ಫೋಟೋಗ್ರಾಫರ್ ಆದ ಸಹಕಾರ ಮಂತಿನಂಚಿನ ಫ್ರಾನ್ಸಿಸ್ ಮೆರೆಗ್ಲ ಮಾತೆರ್ನಲ ಪರವಾದ ಧನ್ಯವಾದ ಕೊರೊಂದುಲ್ಲ ನಮಕ್ ಈ ಕಾರ್ಯಕ್ರಮಕ್ಕೂ ನೀರ್ದ ವ್ಯವಸ್ಥೆ ಮಂತ್ ಕೊಡ್ತೀನಂಚಿನ ಬರಿತಿಲ್ಲದ ರೆಗ್ಲ ಮಾತೆರ್ನಲ ಪರವಾದ ಧನ್ಯವಾದ ಕೊರೊಂದುಲ್ಲ ಅಂಚನೆ ಈ ಕಾರ್ಯಕ್ರಮಕ್ಕೂ ಪ್ರತ್ಯಕ್ಷವಾದ ಅಂಚನೆ ಪರೋಕ್ಷವಾದ ಸಹಕಾರ ಮಂತಿನ ಮಸ್ತ್ ಜನಲೇರು ಬಚ್ಚಂಗಾಯಿದ ವ್ಯವಸ್ಥೆ ಮಂತೇರು ಕರ್ಬುದ ವ್ಯವಸ್ಥೆ ಮಂತೇರು ಪಾನಕದ ವ್ಯವಸ್ಥೆ ಮಂತೇರು ಅಂಚನೆ ಬಾಜಲ್ದ ವ್ಯವಸ್ಥೆ ಮಂತೇರು ಬೆಲ್ಲ ನೀರ್ದ ವ್ಯವಸ್ಥೆ ಮಂತೇರು ಕಲಿತ ವ್ಯವಸ್ಥೆ ಮಂತೇರು ಮಾತೆರೆಗ್ಲ ಮಾತೆರೆಗ್ಲ ನಮ್ಮ ಸಂಘಟನದ ಪರವಾದ ಧನ್ಯವಾದ ಕೊರೊಂದು ಇನ್ನಿತ ಅಂಚನೆ ಇನಿ ಬೈದಿನ ಮಾತೆರೆಗ್ಲ ಮಾತಾ ಸದಸ್ಯರೆಗ್ಲ ಧನ್ಯವಾದ ಕೊರೊಂದು ಅಂಚನೆ ಓಡ ನಮಕ್ ಶೋಕದ ಆಯರ ತೊಜ್ಪಾಯಿನ ಓಡದ ರೆಗ್ಲ ಧನ್ಯವಾದ ಕೊರೊಂದು ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯ ಮಂತಂದಿಲ್ಲ.